सके वैयासकेरिति वचस्तत्त्वा निश्चयात्मनः हरे कृष्णा हरे कृष्णा हरे कृष्णा हरे हरे कृष्णा 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 हरे हरे कृष्णा 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 हरे 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 राम हरे राम हरे राम राम हरे राम 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 हरे हरे राम 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 हरे 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 कृष्णा हरे कृष्णा हरे 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 कृष्णा हरे कृष्णा 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 हरे कृष्णा कृष्ण कृष्णा कृष्ण हरे कृष्णा हरे 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 राम 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 हरे राम हरे राम 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 हरे हरे राम 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 हरे 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 कृष्णा हरे हरे कृष्णा कृष्ण हरे कृष्णा 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 हरे हरे कृष्ण कृष्ण कृष्णा कृष्ण कृष्णा हरे 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 राम हरे राम हरे राम राम हरे राम हरे राम 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 हरे हरे राम 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 हरे 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 अध्याय 4 सृष्टि प्रक्रिये श्लोक 1 सूत उवाच सूत उवाच उवाच वैयासकेरिति वच सकेरिति वचस् वैयासकेरिति वचस् मय्या सकेरिति सकेरिति वचस् तत्त्वनिश्चयमात्मनः तत्त्वनिश्चयमात्मनः स्वनिश्चयमात्मनः तत्त्वनिश्चयमात्मनः उपधार्यामतिं कृष्णे उपधार्यामतिं यामतिं कृष्णे कृष्णे उपधार्यामतिं कृष्णे उपधार्यामतिं धार्यामतिं कृष्णे कृष्णे औत्तरेया सतीं व्यधात् औत्तरेया यस् सतीं दधात् औत्तरेयः सतीं व्यधात् औत्तरेया यः सतीं सतीं ददात् व्यधात् हरे कृष्णा ಮಂಜುಳಾ ಸುರೇಶ್ ಮಾತಾಜಿ ಓದಿ. ಎಸ್ ಮಾತಾಜಿ. ವೈಯಾಸಕೇರಿತಿ ವಚಃ ತತ್ವ ಹರೇ ಕೃಷ್ಣ ನಿಶ್ಚಯಮಾತ್ಮನಃ. ಹರೇ ಕೃಷ್ಣ ಮಾತಾಜಿ ಸೂತ ಉವಾಚ ಅಂತ ಹೇಳಿ ಶ್ಲೋಕ ಓದಿ. ಸೂತ ಉವಾಚ ವೈಯಾಸಕೇರಿತಿ ವಚಃ ತತ್ವತಃ ನಿಶ್ಚಯಮಾತ್ಮನಃ ಉಪಾದಾರ್ಯ ಮತಿಂ ಕೃಷ್ಣೇ ಅವತಾರೇಯಃ ಸತಿಂ ವ್ಯದಾತ್. ಹರೇ ಕೃಷ್ಣ ಚಂದ್ರಕಲಾ ಮಾತಾಜಿ ಓದಿ. हरे कृष्ण माताजी हरे कृष्ण प्रभु जी। सूत उवाच वैयासकेसरी वच सत्व निश्चय महात्मनः उपदाय मति कृष्णे औत्तरेय सती वृदात्। हरे कृष्ण माताजी हरे कृष्ण प्रभु जी धन्यवाद। ಸುಮಾಲಿನಿ ಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ವೈಯಾಸಕೇರಿತಿ ಸೂತ ಉವಾಚ ಹೇಳಿ ಮಾತಾಜಿ. ಸಾರಿ ಮಾತಾಜಿ. ಸೂತ ಉವಾಚ ವೈಯಾಸಕೇರಿತಿ ವಚಸ್ತತ್ವ ನಿಶ್ಚಯಮಾತ್ಮನಃ ಉಪದಾರ್ಯ ಮತಿಂ ಕೃಷ್ಣೇ ಔತ್ತರೇಯ ಸತಿಂ ವೇದಾತ್. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ದಿವ್ಯಾ ದೇಸಾಯಿ ಮಾತಾಜಿ ಓದಿ. हरे कृष्ण माता जी। वैयासके ऋषिव च सत्त्व निश्चयमात्मनः उपदार्य मतिं कृष्णे औत्तरेयः सतीं व्यदात्। हरे कृष्ण प्रभु जी। हरे कृष्ण ಶ್ರೀಧರ್ ಭಟ್ ಪ್ರಭು ಓದಿ ಶ್ಲೋಕ. सूत उवाच वैयासकेरिति वचः तत्त्वनिश्चयमात्मनः उपधार्य मतिं कृष्णे औत्तरेय सतीं व्यदात्. हरे कृष्ण माता. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ಸ್ವಲ್ಪ ಝೂಮ್ ಔಟ್ ಮಾಡಿ.
ಲಕ್ಷ್ಮೀ ಡಿ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ. ಸುತ ಉವಾಚ, ಸುತಮುನಿಗಳು ನುಡಿದರು. ವೈಯಾಸಕೇಯ ಶುಕಮುನಿಗಳ ಇತಿ ಹೀಗೆ, ವಚಃ ಮಾತುಗಳನ್ನು, ತತ್ವನಿಶ್ಚಯಂ ಸತ್ಯವನ್ನು ನಿರ್ಧರಿಸುವಂತಹ, ಆತ್ಮನಃ ಆತ್ಮನ, ಉಪಧಾರ್ಯ ಸಾಕ್ಷಾತ್ಕರಿಸಿ, ಮಥಿಂ ಮನಸ್ಸಿನ ಏಕಾಗ್ರತೆಯನ್ನು, ಕೃಷ್ಣೆ ಶ್ರೀಕೃಷ್ಣನಲ್ಲಿ, ಔತರೇಯ ಉತ್ತರೆಯ ಮಗನು, ಸತಿಂ ಸಾಧ್ವಿಯಾದ, ವ್ಯಧಾತ್ ಇರಿಸಿದನು. ಅನುವಾದ: ಸುತಮುನಿಗಳು ನುಡಿದರು, ಉತ್ತರೆಯ ಮಗನಾದ ಪರೀಕ್ಷಿತ ಮಹಾರಾಜನು ಆತ್ಮತತ್ವವನ್ನು ಕುರಿತು ಶುಕಮುನಿಗಳ ವಿವರಗಳನ್ನು ಕೇಳಿದ ಬಳಿಕ ತನ್ನ ಏಕಾಗ್ರತೆಯನ್ನು ಭಗವಾನ್ ಶ್ರೀಕೃಷ್ಣನಲ್ಲಿ ಶ್ರದ್ಧೆಯಿಂದ ನೆಲೆಗೊಳಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಲಕ್ಷ್ಮಿ ಇತ್ಸಿ ಮಾತಾಜಿ ಭಾವಾರ್ಥ ಓದಿ. ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ. ಹರೇ ಕೃಷ್ಣ. ಸ್ಕ್ರಾಲ್ ಮಾಡಿ. ಹರೇ ಕೃಷ್ಣ. ಬಂತ ಮಾತಾಜಿ? ಬಂತು. ಸತಿಂ ಎಂಬ ಪದ ತುಂಬಾ ಅರ್ಥಗರ್ಭಿತವಾದದ್ದು. ಇದರ ಅರ್ಥ ಅಸ್ತಿತ್ವದಲ್ಲಿರುವುದು ಮತ್ತು ಸಾಧ್ವಿ ಎಂದಾಗುತ್ತದೆ. ಈ ಎರಡು ಅರ್ಥಗಳು ಪರೀಕ್ಷಿತ ಮಹಾರಾಜನ ವಿಷಯದಲ್ಲಿ ಪರಿಪೂರ್ಣವಾಗಿ ಅನ್ವಯವಾಗುತ್ತವೆ. ಭಗವದ್ಗೀತೆಯಲ್ಲಿ 15.15 ಉಪದೇಶಿಸಿರುವಂತೆ ವೈದಿಕ ಪ್ರವರ್ತನೆಯೆಲ್ಲವೂ ವ್ಯಕ್ತಿಯ ಗಮನವನ್ನು ಬೇರೆಡೆಗೆ ಚಲಿಸದಂತೆ ಭಗವಾನ್ ಕೃಷ್ಣನ ಪಾದಪದ್ಮಗಳ ಕಡೆಗೆ ಸೆಳೆಯುವುದೇ ಆಗಿದೆ. ಅದೃಷ್ಟವಶಾತ್ ಪರೀಕ್ಷಿತ ಮಹಾರಾಜನು ಇನ್ನೂ ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿದ್ದಾಗಲೇ ಭಗವಂತನೆಡೆಗೆ ಆಕರ್ಷಿತನಾಗಿದ್ದ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನು ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ಆಘಾತಕ್ಕೊಳಗಾಗಿದ್ದ. ಆದರೆ ಭಗವಂತನ ಅನುಗ್ರಹದಿಂದ ಆ ಅಗ್ನಿ ಸದೃಶ ಅಸ್ತ್ರದಿಂದ ಸುಡದೆ ಉಳಿದುಕೊಂಡ. ಅಂದಿನಿಂದಲೂ ಪರೀಕ್ಷಿತನು ಸಂತನಾಗಿ ಭಗವಾನ್ ಶ್ರೀಕೃಷ್ಣನಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸಿದ. ಅದರಿಂದಾಗಿ ಅವನು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣ ವ್ರತನಿಷ್ಠನಾದ. ಹೀಗೆ ಅವನು ಸಹಜವಾಗಿಯೇ ಭಗವಂತನ ಪರಿಶುದ್ಧ ಭಕ್ತನಾಗಿದ್ದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ರೀನಾ ಆರ್ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ನಂಗೆ ಗೊತ್ತಾಗ್ಲಿಲ್ಲ. ಲಾಸ್ಟ್ ಬಟ್ ಸೆಕೆಂಡ್ ಲೈನ್ ವ್ಯಕ್ತಿಯು, ಅಲ್ಲಿಂದ ಅಲ್ಲಿ ಲಾಸ್ಟ್ ಬಟ್ ಸೆಕೆಂಡ್ ಫುಲ್ ಸ್ಟಾಪ್ ನೆಕ್ಸ್ಟ್. ವ್ಯಕ್ತಿಯು ಕಾಮನೆಗಳಿಂದ ತುಂಬಿರಲಿ ಅಥವಾ ಇಲ್ಲದಿರಲಿ ಭಗವಂತನೊಬ್ಬನನ್ನೇ ಆರಾಧಿಸಬೇಕು, ಅನ್ಯರನ್ನಲ್ಲ ಎಂಬುದನ್ನು ಶುಕಮುನಿಗಳಿಂದ ಮತ್ತಷ್ಟು ಕೇಳಿದ ಮೇಲೆ ಕೃಷ್ಣನ ಬಗ್ಗೆ ಅವನ ಸಹಜ ವಾತ್ಸಲ್ಯವು ವೃದ್ಧಿಸಿತು. ವಿಷಯಗಳನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಭಗವಾನ್ ಕೃಷ್ಣನ ಶುದ್ಧ ಭಕ್ತನಾಗಲು 2 ಸಂಗತಿಗಳು ಅತ್ಯವಶ್ಯಕ: ಭಕ್ತರ ಮನೆಯಲ್ಲಿ ಹುಟ್ಟುವ ಅವಕಾಶ ಮತ್ತು ಸದ್ಗುರು ಒಬ್ಬರ ಅನುಗ್ರಹ. ಭಗವಾನ್ ಕೃಷ್ಣನ ಅನುಗ್ರಹದಿಂದ ಪರೀಕ್ಷಿತ ಮಹಾರಾಜನಿಗೆ ಈ 2 ಅವಕಾಶಗಳು ದೊರೆತಿದ್ದವು. ಅವನು ಪಾಂಡವರಂತಹ ದೈವ ಭಕ್ತರ ಮನೆಯಲ್ಲಿ ಹುಟ್ಟಿದ್ದ. ಪಾಂಡವರ ವಂಶವನ್ನು ಮುಂದುವರಿಸಲು ಹಾಗೂ ಅವರಿಗೆ ವಿಶೇಷ ಅನುಗ್ರಹ ತೋರಲು ಭಗವಂತ ವಿಶೇಷವಾಗಿ ಪರೀಕ್ಷಿತ ಮಹಾರಾಜನನ್ನು ರಕ್ಷಿಸಿದ. ಅವನು ಮುಂದೆ ಭಗವಂತನ ಇಚ್ಛೆಯಂತೆ ಬ್ರಾಹ್ಮಣ ಬಾಲಕನೊಬ್ಬನಿಂದ ಶಪಿತನಾಗಿ ಶುಕಮುನಿಯಂತಹ ಗುರುವಿನ ಆಸರೆಯನ್ನು ಪಡೆದ. ಭಾಗ್ಯಶಾಲಿಯು ಗುರುವಿನ ಕೃಪೆ ಹಾಗೂ ಭಗವಂತನ ಅನುಗ್ರಹದಿಂದ ಭಕ್ತಿ ಸೇವೆಯ ಮಾರ್ಗವನ್ನು ಹೊಂದುತ್ತಾನೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಪರೀಕ್ಷಿತ ಮಹಾರಾಜನ ವಿಷಯದಲ್ಲಿ ಇದು ಪರಿಪೂರ್ಣವಾಗಿ ಅನ್ವಯವಾಗುತ್ತಿತ್ತು. ಭಕ್ತರ ಮನೆಯಲ್ಲಿ ಜನಿಸಿದುದರಿಂದ ಅವನು ಅಪ್ರಯತ್ನವಾಗಿ ಕೃಷ್ಣನ ಸಂಪರ್ಕವನ್ನು ಹೊಂದಿದ. ಅದರಿಂದಾಗಿ ಅವನು ಸಂತನಾಗಿ ಭಗವಂತನನ್ನು ಸ್ಮರಣೆ ಮಾಡುತ್ತಿದ್ದ. ತತ್ಪರಿಣಾಮವಾಗಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣ ಅರಿವನ್ನು ಪಡೆದಿದ್ದ. ಭಗವಂತನ ಮಹಾಭಕ್ತರಾದ ಶುಕಮುನಿಗಳ ಪರಿಚಯ ಮಾಡಿಸುವುದರ ಮೂಲಕ ಭಕ್ತಿ ಸೇವೆಯಲ್ಲಿ ವಿಕಾಸ ಹೊಂದಲು ಮಹಾರಾಜನಿಗೆ ಭಗವಾನ್ ಶ್ರೀಕೃಷ್ಣ ಮತ್ತಷ್ಟು ಅವಕಾಶವನ್ನು ನೀಡಿದ. ಸದ್ಗುರುಗಳ ವಚನ ಶ್ರವಣದಿಂದ ತನ್ನ ನಿಷ್ಕಪಟ ಮನಸ್ಸನ್ನು ಸ್ವಾಭಾವಿಕವಾಗಿಯೇ ಭಗವಾನ್ ಕೃಷ್ಣನಲ್ಲಿ ಮತ್ತಷ್ಟು ಕೇಂದ್ರೀಕರಿಸಲು ಪರೀಕ್ಷಿತ ಮಹಾರಾಜನಿಗೆ ಪರಿಪೂರ್ಣವಾಗಿ ಸಾಧ್ಯವಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ.
ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೂತಮುನಿಗಳು ನುಡಿದರು, ಉತ್ತರೆ ಮಗನಾದ ಪರೀಕ್ಷಿತ ಮಹಾರಾಜನು ಆತ್ಮತತ್ವವನ್ನು ಕುರಿತ ಶುಕಮುನಿಗಳ ವಿವರಗಳನ್ನು ಕೇಳಿದ ಬಳಿಕ ತನ್ನ ಏಕಾಗ್ರತೆಯನ್ನು ಭಗವಾನ್ ಶ್ರೀಕೃಷ್ಣನಲ್ಲಿ ಶ್ರದ್ಧೆಯಿಂದ ನೆಲೆಗೊಳಿಸಿದ್ದನು. ಈಗ 3 ಅಧ್ಯಾಯಗಳು ನಾವು ಓದಿದ್ದು 2ನೇ ಸ್ಕಂದದಲ್ಲಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡ್ತಾ ಇರೋದು. ಎರಡು ಅಧ್ಯಾಯ ಆದ್ರು, 1ನೇ ಅಧ್ಯಾಯ 2ನೇ ಅಧ್ಯಾಯ. ಈ 3ನೇ ಅಧ್ಯಾಯನ ಕೂಡ ಆಲ್ಮೋಸ್ಟ್ ಅರ್ಧ ಭಾಗವರೆಗೂ ಅವ್ರು ಉಪದೇಶಿಸಿದ್ದೆ. ನಂತರ ಸೂತ ಗೋಸ್ವಾಮಿ ಮತ್ತೆ ಶೌನಕಾದಿ ಋಷಿಗಳ ನಡುವಣ ಮಾತುಕತೆ ನಡೀತಾ ಇದೆ. ಈಗ ಮತ್ತೆ ಸೂತ ಗೋಸ್ವಾಮಿಯವರು ಪ್ರಾರಂಭ ಮಾಡ್ತಾ ಇರೋದು. ಪರೀಕ್ಷಿತ್ ಮಹಾರಾಜರು ಅವರ ಮತ್ತು ಶುಕಮುನಿಗಳು ಅವರ ಮಧ್ಯೆ. ಸೊ ಇಲ್ಲಿ ಹೇಳ್ತಾ ಇದ್ರೆ ಪ್ರಭುಪಾದರು ನಮಗೆ ಎಲ್ಲಿ ಇದು ಪಾಯಿಂಟ್ ಇದು. ಸೊ ನಾವು ಫಸ್ಟ್ ಪಾಯಿಂಟ್ ಓಕೆ. ಸತೀಮ್ ಅಂತ ಪದ ಸತಿ ಅಂತ ಬರುತ್ತೆ. ಸತಿಯನ್ನು ಪತ್ನಿ, ಸರಿ, ತಂದೆ ತನ್ನ ಗಂಡನಿಗೆ ಹಾಗಿರೋ ಇದು ನಾವು ಹೇಳ್ತೇವೆ. ಸಾಧ್ವಿ ಅಂತಾನು ಅರ್ಥ ಇದೆ, ಅಸ್ತಿತ್ವದಲ್ಲಿರುವುದು ಅಂತ ಅಸ್ತಿತ್ವ ಇದೆ. ಸೊ 2 ಅರ್ಥಗಳು ಪರೀಕ್ಷಿತ ಮಹಾರಾಜನ ವಿಷಯದಲ್ಲಿ ಪರಿಪೂರ್ಣವಾಗಿ ಅನ್ವಯವಾಗುತ್ತವೆ. ಅಂದ್ರೆ ಭಗವಂತನ ಮೇಲೆ ಮನಸ್ಸು ಅಷ್ಟು ಏನೋ ಇನ್ನೊಂದು ವಿಚಾರವಿಲ್ಲದೆ ಅದು ಕೇಂದ್ರೀಕೃತವಾಗಿದೆ, ಅನ್ಯ ಬೇರೆ ಯಾವ ವಿಚಾರವಿಲ್ಲದೆ. ಸೊ ಹಾಗಾಗಿ ಅದು ಸತೀಮ್ ಅಂತ ಅವರ ಕುರಿತು ಈ ಪದ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡ್ತಾ ಇದೀವಿ ಭಕ್ತಿ, ಆದ್ರೂ ಕೂಡ ಮನಸ್ಸು ನಮಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಸಂಪೂರ್ಣವಾಗಿ ಕೃಷ್ಣನಲ್ಲೇ ಮನಸ್ಸಿಲ್ಲ ನಮಗೆ. ಕೆಲವು ಸಮಯ ಕೃಷ್ಣ ಮೇಲಿದೆ, ಕೆಲವು ಸಮಯ ಮಾಯೆಯಲ್ಲಿದೆ. ಅಂದ್ರೆ ಪರೀಕ್ಷಿತ್ ಮಹಾರಾಜರು ಇಲ್ಲಿ ಹೇಳ್ತಾ ಇರೋದು 100ಕ್ಕೆ 100 ಪಟ್ಟು ಕೃಷ್ಣ ಮೇಲೆ. ಅದಕ್ಕೆ ಇಲ್ಲಿ ಸತೀಮ್ ಅಂತ ಅವ್ರಿಗೆ ಇನ್ನೇನು ಅವ್ರಿಗೆ ಬೇರೆ ಇಲ್ಲ, ಅವ್ರಿಗೆ ಬೇರೆ ವಿಷಯ ಇಲ್ಲ. ಶುದ್ಧ ಭಕ್ತರವರು, ಮಹಾಭಾಗವತರು. ಹಾಗೆ ಅವ್ರಿಗೆ ಸತೀಮ್ ಅಂತ ಹೇಳ್ತಾ ಇರೋದು ಮೊದಲಿಗೆ ಹೇಳ್ತಾ ಇದ್ದಾರೆ. ನಂತರ ಪ್ರಭುಪಾದರು ಹೇಳಿದ್ದು ಸಾಮಾನ್ಯವಾಗಿ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಗುರು ಮತ್ತೆ ಕೃಷ್ಣ ಇಬ್ಬರ ನಮಗೆ ಕೃಪೆ ಬೇಕು. ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾಂಜಿ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಚ್. ಸೊ ನಾವು ಪ್ರತಿಯೊಬ್ಬರು ಈ ಬ್ರಹ್ಮಾಂಡದಲ್ಲಿ ಭ್ರಮಣ ಮಾಡ್ತಾ ಇದ್ದೀವಿ. ಈ ಒಂದು ಸಲ ಈ ಮನುಷ್ಯನ ದೇಹ, ಇನ್ನೊಂದು ಸಲ ಒಂದು ಜಿಂಕೆ, ಇನ್ನೊಂದ್ಸಲ ಒಂದು ಕ್ರಿಮಿ, ಇನ್ನೊಂದ್ಸಲ ಒಂದು ಹಾವು, ಇನ್ನೊಂದ್ಸಲ ಪಕ್ಷಿ, ಇನ್ನೊಂದ್ಸಲ ದೇವತೆಗಳಾಗ್ಬೋದು ನಾವು, ಇನ್ನೊಂದ್ಸಲ ದಾನವರಾಗಿ ಹುಟ್ಟು ಬರ್ಬೋದು. ಈ ತರ 84 ಲಕ್ಷ ಜೀವಗಳು ನಾವು ಒಂದಾದ್ಮೇಲೆ ಒಂದು ಪಡಿತಾ ಇದ್ದೀವಿ. ಸೊ ಒಂದು ಈ ಈ ಭೂಮಿಯಲ್ಲಿ ಆಗ್ಬೋದು, ಇನ್ನೊಂದು ಸ್ವರ್ಗಲೋಕ, ಇನ್ನೊಂದು ಅಧೋಲೋಕ, ಪಾತಾಳ ಲೋಕ. ಸೊ ಎಲ್ಲ ಲೋಕಗಳಲ್ಲೂ ಇದೇ ನಮ್ಮ ಇದು ಜನ್ಮ ನಾವು ಇದೇ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಾವು ಭ್ರಮಣ ಮಾಡ್ತಾ ಹೇಳ್ತಾರೆ. ಯಾವಾಗೋ ಒಂದ್ಸಲ ನಮ್ಗೆ ಗುರು ಕೃಷ್ಣ ಪ್ರಸಾದೇ ಪಾಯ್, ಗುರು ಮತ್ತೆ ಕೃಷ್ಣ ಅವರ ಒಂದು ಕೃಪೆ, ಅವರ ಒಂದು ಕರುಣೆ ಸಿಗಿದಾಗ ಭಕ್ತಿ ಲತಾ ಬೀಜ, ನಮ್ಗೆ ಭಕ್ತಿಯ ಬೀಜ, ಭಕ್ತಿಯನ್ನು ಬೆಳೆಸುವ ಒಂದು ಬೀಜ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಸಿಗುತ್ತೆ. ಸೊ ಅದು ಇಲ್ಲಿ ಹೇಳ್ತಾ ಇರೋದು. ಹೀಗೆ ಇವರಿಗೆ ಹೇಳ್ಬೇಕು, ಈ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಪರೀಕ್ಷಿತ್ ಮಹಾರಾಜರಿಗೆ ಅವ್ರಿಗೆ ಮೊದಲಿನಿಂದಲೇ ಭಗವಂತನು ಅವ್ರಿಗೆಲ್ಲ ಸೌಲಭ್ಯಗಳು ಕೊಡ್ತಾರೆ. ಭಗವಂತನ ಪಕ್ಷಪಾತನಂತಲ್ಲ, ಅವರು ಶುದ್ಧ ಭಕ್ತರಾದ್ರಿಂದ ಪ್ರಭುಪಾದ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳಿದ್ದು, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತುಂಬಾ ಸಹಾಯಕರ ಮಾಡುತ್ತೆ. 2 ಕಂಡೀಷನ್ ಅಂತ ಹೇಳ್ತಾರೆ. ಒಂದು ಕಂಡೀಷನ್, ಅವರಿಗೆ ಅವರ ಒಂದು ಮನೆಯಲ್ಲೇ ತಂದೆ ತಾಯಿಯವರು ಭಕ್ತರಾಗಿದ್ದಾರೆ. ಸೊ ಇಲ್ಲಿ ಪರೀಕ್ಷಿತ ಮಹಾರಾಜರಿಗೆ ಅದಿತ್ತು. ಸೊ ಎಷ್ಟೋ ಜನ ಭಕ್ತರು ನೋಡ್ತೀವಿ, ಮಕ್ಕಳು ಬರ್ತಾರೆ ದೇವಸ್ಥಾನಕ್ಕೆ, ಅವ್ರ ತಂದೆ ತಾಯಿ ಭಕ್ತರಿದ್ರೆ ಇವರು ಕೂಡ ಅವ್ರ ತಂದೆ ತಾಯಿ ತರನೇ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಅವರು ಕೂಡ ತಿಲಕ ಧಾರಣೆ ಮಾಡ್ತಾರೆ, ಅವರು ಕೂಡ ಜಪಮಣಿ ಇಟ್ಕೊಂಡು ಜಪ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ವೋ, ಆದ್ರೆ ಅವ್ರ ತಂದೆ ತಾಯಿಗಳು ಭಕ್ತರಾಗೋದ್ರಿಂದ
ಅವ್ರ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಸೊ ಈ ರೀತಿಯ ಒಂದು ಅವಕಾಶ ಯಾರಿಗೆ ಭಾಗ್ಯ ಇದೆ ಅವರು ಅದು ಹೇಳ್ತಾ ಇದ್ದಾರೆ, ಅದು ಅಸಾಧಾರಣನೇ ಅಂತ ಹೇಳ್ತಾರೆ. ಸೊ ಈಗ ನಮಗೆ ಇರಲಿಲ್ಲ, ಅದು ನಮಗೆ ಇಷ್ಟು ರೀತಿಯಲ್ಲಿ ಗೊತ್ತಿರಲಿಲ್ಲ. ಮನೆಯಲ್ಲಿ ಓಕೆ ತಂದೆ ತಾಯಿ ಇದ್ರು, ಅವರು ಒಂದು ಧಾರ್ಮಿಕವಾಗಿ ಒಂದು ಮನೋಭಾವ ಇತ್ತೇನೋ, ಆದ್ರೆ ಈ ರೀತಿಯಲ್ಲಿ ಕೃಷ್ಣನೇ ಪರಮಪುರುಷ, ಕೃಷ್ಣನ ನಾಮ ಜಪ ಮಾಡಬೇಕು, ಕೃಷ್ಣನ ಪ್ರಸಾದವನ್ನೇ ಸ್ವೀಕರಿಸಬೇಕು, ಇದರಲ್ಲಿ ಗೊತ್ತಿಲ್ಲ ನಮ್ಗೆ. ಸೊ ಹೀಗೆ ಹೇಳ್ತಾರೆ, ಯಾರು ಶುದ್ಧ ಭಕ್ತರು, ಅವರು ಹಿಂದೆ ಜನ್ಮದಲ್ಲೂ ಭಕ್ತರಾಗಿರ್ತಾರೆ, ಅವರಿಗೆ ಭಗವಂತನ ಆ ರೀತಿ ಅವಕಾಶ ಕೊಡ್ತಾರೆ. ಸೊ ಪರೀಕ್ಷಿತ ಮಹಾರಾಜರಿಗೆ ಕೊಟ್ಟಿದ್ದಾರೆ ಭಗವಂತ, ಯಾಕಂದ್ರೆ ಅವರು ಹಿಂದೆಯೇ ಅವರು ಶುದ್ಧ ಭಕ್ತರು. ಹಾಗೆ ಅವರು ಹುಟ್ಟಿದ ಕುಲ ಕುರುವಂಶ, ಅಲ್ಲಿ ಪಾಂಡವರಿದ್ದಾರೆ. ಪಾಂಡವರು ಎಲ್ಲ ಶ್ರೇಷ್ಠ ಭಕ್ತರು, ಭಾಗವತೋತ್ತಮರು. ಯುಧಿಷ್ಠಿರ ಮಹಾರಾಜರು, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಸುಭದ್ರ ಅಂದ್ರೆ ಕೃಷ್ಣನ ತಂಗಿನೇ ಸ್ವತಃ. ಸೊ ಈ ರೀತಿ ಅವರ ವಂಶದಲ್ಲಿ ಹುಟ್ಟಿದ್ದು ಪರೀಕ್ಷಿತ್ ಮಹಾರಾಜ. ಸೊ ಹೇಗೆ ಅವರೆಷ್ಟು ಭಾಗ್ಯವಂತರಿರ್ಬೋದು ಅಂತ ನಾವು ಅದರಲ್ಲಿ ಲೆಕ್ಕ ಮಾಡ್ಕೊಳ್ಬೋದು. ಸೊ ಹೀಗೆ ಅವರ ಜನ್ಮ ಕೂಡ ತುಂಬಾ ಒಂದು ಮಹಿಮಾನ್ವಿತವಾದ ಜನ್ಮ ಅವ್ರದ್ದು. ನಂತರ ಅವರಿಗೆ ಭಗವಂತನು ಶುಕಮುನಿ ಅಂತ ಒಂದು ಗುರುವನ್ನು ಕೊಟ್ಟರು. ಸೊ ಈ ರೀತಿಯಲ್ಲಿ ಹೇಳ್ತಾ ಇರೋದಿಲ್ಲಿ ಮತ್ತೆ ನಮಗೆ ಶಿಲಾ ಪ್ರಭುಪಾದ ನೆನಪು ಮಾಡ್ತಾ ಇರೋದು, ಪರೀಕ್ಷಿತ್ ಮಹಾರಾಜರು ಎಷ್ಟು ದೊಡ್ಡ ಭಕ್ತರು, ಭಗವಂತನು ಅವ್ರನ್ನ ಅವರ ತಾಯಿಯ ಗರ್ಭದಲ್ಲೇ ರಕ್ಷಣೆ ಕೊಟ್ಟ. ಅದಕ್ಕೆ ಅವರ ಒಂದೇ ಹೆಸರು ಏನ್ ಹೇಳ್ತಾರೆ, ಅವರಿಗೆ ವಿಷ್ಣುರಾತ ಅಂತ. ವಿಷ್ಣುರಾತಾನೆ ಅವರ ಹೆಸರು. ಎರಡು ಇದೆ. ಶುಕಮುನಿಗೂ ಅದೇ ರೀತಿಯ ಒಂದು ಹೆಸರಿದೆ, ಅಂದ್ರೆ ವಿಷ್ಣುವಿನಿಂದ ರಕ್ಷಣೆಗೊಂಡ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಪರೀಕ್ಷಿತ್ ಮಹಾರಾಜರಿಗೆ ಅಶ್ವತ್ಥಾಮನು ತಾಯಿಯ ಗರ್ಭದಲ್ಲಿ ಅವರನ್ನು ಕೊಲ್ಲಿಕ್ಕೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ, ಅದರ ವಿರುದ್ಧವಾಗಿ ಭಗವಂತನು ಪ್ರವೇಶ ಮಾಡಿ ರಕ್ಷಣೆ ಮಾಡಿತು. ಸೊ ತನ್ನ ತಾಯಿಯ ಗರ್ಭದಲ್ಲೇ ಭಗವಂತನ ರಕ್ಷಣೆ ಮಾಡಿದ. ಸೊ ಇಲ್ಲಿ ಹೇಳ್ತಾ ಇರೋದು, ಆಗಲೇ ಅವರು ಮೊದಲ ದರ್ಶನ ಭಗವಂತನನ್ನು ಪಡೆದರು ಈ ಜನ್ಮದಲ್ಲಿ ತಾಯಿಯ ಗರ್ಭದಲ್ಲೇ ಭಗವಂತನನ್ನು ನೋಡಿದ್ರು. ನೋಡಿದ ಮೇಲೆ ಅವರು ಆ ವ್ಯಕ್ತಿ ಎಲ್ಲಿ ಹೊರಗೆ ಬಂದಿದ ತಕ್ಷಣವೇ ಯಾರು ನೋಡಿದ್ರು ಕೂಡ ಅವ್ರು ನೋಡ್ತಾ ಇರಂತೆ, ಅನ್ವೇಷಣೆ ಮಾಡ್ತಾ ಇರಂತೆ, ಪರೀಕ್ಷೆ ಮಾಡ್ತಾ ಇರಂತೆ. ಆ ವ್ಯಕ್ತಿ ಇದೇನಾ, ಈ ವ್ಯಕ್ತಿ ನಾನು ನೋಡಿದ್ದು ನನ್ನ ತಾಯಿಯ ಗರ್ಭದಲ್ಲಿ ಯಾರು ಅಂತ ಅವ್ರಿಗೆ ಅವಾಗ ಗೊತ್ತಿರ್ಲಿಲ್ವೋ ಏನೋ, ಸಮಯಕ್ಕೆ ಭಗವಂತನು ಅವ್ರಿಗೆ ಮರೆಸಿದ ಅನ್ಸುತ್ತೆ. ಸೊ ಹಾಗೆ ಅವ್ರು ನೋಡ್ತಾ ಇರಂತೆ, ಪ್ರತಿಯೊಬ್ಬರಲ್ಲೂ ಒಂದು ಪರೀಕ್ಷೆ ಮಾಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೆಸರಿಟ್ಟದ್ದು ಪರೀಕ್ಷಿತ. ಯಾವ ಚಿಕ್ಕ ಮಗು ಪರೀಕ್ಷೆ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ, ಇದೇ ವ್ಯಕ್ತಿನ ನಾನು ನೋಡಿದ್ದು ನನ್ನ ತಾಯಿಯ ಗರ್ಭದಲ್ಲಿ ಅಂತ. ಸೊ ಅದಕ್ಕೆ ಪರೀಕ್ಷಿತ. ಸೊ ಹೀಗೆ ಭಗವಂತನು ಆಗ್ಲೇ ಅವ್ರಿಗೆ ಕಾಣಿಸ್ಕೊಂಡ. ಮತ್ತೆ ಭಗವಂತನು ಈಗ ಅವರು ಬೆಳವಣಿಗೆ ಆಗಿದ್ದು ಅವರ ತಾತಂದಿರು ಪಾಂಡವರ ರಕ್ಷಣೆಯಲ್ಲಿ. ಸೊ ಸಹಜವಾಗಿ ಅವರು ಭಕ್ತಿಯಲ್ಲಿ ಆಗಲೇ ಅವರಿನ್ನ ಮುಂದುವರೆದಿರ್ತಾರೆ. ಮೊದಲೇ ಶುದ್ಧ ಭಕ್ತರು, ಆ ಸಂಘದಲ್ಲೇ ಇದ್ದಾರೆ ಅವರು ಮತ್ತೆ ಈಗ ಹೇಳ್ತಾ ಇರೋದು, ನಿಜವಾದ ಜೀವನ ಸನ್ನಿವೇಶ ಬಂತು. ಏನ್ ಬಂತು, ಇವರಿಗೆ ಶಾಪ, 7 ದಿವಸದಲ್ಲಿ ಇವರು ಮರಣ ಅಂತ. ಅದನ್ನು ಕೂಡ ಇವರು ವರವಾಗಿ ಸ್ವೀಕರಿಸಿದ್ರು. ಸೊ ಇದು ತುಂಬಾ ಕಷ್ಟ. ಇದು ನಮ್ಮ ಜೀವನದಲ್ಲಿ ನಾವು ಎಲ್ಲವೂ ನಮ್ಮ ಅನ್ಕೊಂಡಾಗ ಹೋಗುವಾಗ ನಾವು ಸ್ವೀಕರಿಸ್ತೇವೆ. ಅವಾಗ ಹೇಳ್ತೇವೆ, ನಾವು ಹೇಳ್ಬೋದು, ಇದು ಕೃಷ್ಣ ಕೃಪೆ ಅಂತ ಹೇಳ್ತೇವೆ ಸಾಧಾರಣವಾಗಿ. ಭಕ್ತರಾದ್ರು ಹೇಳ್ತಾರೆ. ಸ್ವಲ್ಪ ಅಭಕ್ತರಂದ್ರೆ ಬೇಡ, ಅಭಕ್ತರು ಹೇಳ್ತಾರೆ, ಇಲ್ಲ ನಾನು ಸಾಧನೆ ಮಾಡಿದ್ದು, ನಾನು ಶ್ರಮ ಪಟ್ಟದ್ದು, ನನ್ನ ಒಂದು ಶ್ರಮದಿಂದ ನನಗೆ ಇದು ಸಿದ್ಧಿ ಆಯ್ತು, ನನಗೆ ಈ ರೀತಿಯ ಒಂದು ಸಫಲತೆ ಸಿಕ್ತು, ಸಕ್ಸಸ್ ಬಂತು ನನಗೆ. ಯಾವ ವಿಚಾರವಾದರೂ ಆಗ್ಬೋದು. ಅವ್ರು ಹೇಳೋದವರು, ನನ್ನ ಒಂದು ಪರಿಶ್ರಮ, ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮಲ್ಲೇ ನಂಬ್ಕೊಳ್ಳಿ, ನಂಬಿ ನೀವು ಮಾಡಿ ನೀವು. ಸೊ ಕಾಯಕವೇ ಕೈಲಾಸ, ಈ ರೀತಿ ಎಲ್ಲ ಜನರು ಹೇಳ್ತಾ ನಮಗೆ ನಮ್ಮ ಪ್ರಯತ್ನ, ನಮ್ಮ ನಂಬಿಕೆ, ನಮ್ಮ ಒಂದು ಇದ್ರ ಮೇಲೆ ನಾವು ಮಾಡ್ತಾರೆ. ಅದು ನಾಸ್ತಿಕ ವರ್ಗದವರು. ಆದ್ರೆ ಭಕ್ತರು ಅವ್ರಿಲ್ಲ, ಅವ್ರು ಹೇಳ್ತಾರೆ, ಇಲ್ಲ, ಭಗವಂತನ ಕೃಪೆಯಿಂದ ಇದು ನಡೀತಾ ಇದೆ. ಅದು ಎಲ್ಲರೂ ಸಾಧಾರಣವಾಗಿ ಸ್ವಲ್ಪ ನಾವು ಪುಣ್ಯ ಇದ್ರೆ ನಾವು ಅದನ್ನ ಗುರುತಿಸ್ತೇವೆ ಭಕ್ತಿಯಲ್ಲಿದ್ರೆ. ಆದ್ರೆ ಇನ್ನೂ ಒಂದು ಹಂತ ಇದೆ. ಇನ್ನೊಂದು ಹಂತದಲ್ಲಿ ಹೇಗಂದ್ರೆ, ಒಂದು ಕಷ್ಟ ಬಂದಾಗ ನಾವು ಭಕ್ತಿ ಮಾಡ್ತಾ ಇದ್ದೇವೆ, ಕಷ್ಟ ಬಂದ್ರೆ ನಾವು ಭಗವಂತನನ್ನು ದ್ವೇಷ ಮಾಡ್ತೇವೆ. ಭಗವಂತನ ಯಾಕೆ ಹೀಗೆ ಮಾಡಿದೆ, ನಾನು ಇಷ್ಟು ಭಕ್ತಿ ಮಾಡಿದೆ, ನಿನಗೆ ಇಷ್ಟು ಪೂಜೆ ಮಾಡಿದೆ, ಇಷ್ಟು ನಾಮ ಜಪ ಮಾಡಿದೆ, ಇಷ್ಟು ಸೇವೆ ಮಾಡಿದೆ ನಿನಗೆ ನಾನು ಇಷ್ಟು ವರ್ಷಗಳು, ಆದ್ರೆ ನೀನ್ ಯಾಕೆ ಈ ತರ ಕಷ್ಟ ಕೊಡ್ತಾ ಇದ್ದೆ ಅಂತ ನಾವು ಭಗವಂತನನ್ನೇ ಪ್ರಶ್ನೆ ಮಾಡ್ತೀವಿ. ಇನ್ನ ನಾವು ಯಾಕಂದ್ರೆ ಭಕ್ತಿಯಲ್ಲಿ ನಾವು ತುಂಬಾ ಮುಂದುವರೆದಿಲ್ಲ. ನಾವು ಸಹಜವಾಗಿ ಬರುತ್ತೆ ಇದು ನಮ್ಗೆ, ಯಾಕಂದ್ರೆ ಈ ಪರೀಕ್ಷೆಗಳು ಭಗವಂತನ ನಮಗೆ ಕರ್ಕೊಂಡು ಹೋಗ್ತಾನೆ ಈ ಪರೀಕ್ಷೆಯ ಮೂಲಕ. ಸೊ ಭಕ್ತಿಯಲ್ಲಿ ನಾವು ಪ್ರಾರಂಭ ಮಾಡಿದಾಗ, ಸೊ ಆಗ ಬಂದಾಗ ನಾವು ಈ ತರ ಪ್ರಶ್ನೆ ನಾವು ಮಾಡ್ತೇವೆ. ಅದು ಇದೆ ಅದು. ಆದರೆ ಇದು ಮಾಡೋದು ಕಡಿಮೆ ಆಗ್ಬೇಕು. ಎಷ್ಟು ಕಡಿಮೆ ಆಗ್ಬೇಕು, ಇಲ್ಲಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ ಅಂತ ಭಕ್ತರು ಆ ಪ್ರಶ್ನೆ ಮಾಡೋದಿಲ್ಲ. ಅವರು ಭಗವಂತನ ಕರುಣೆ ಅಂತಾನೆ ಭಾವಿಸ್ತಾರೆ. 7 ದಿವಸದಲ್ಲಿ ಅವರ ಮರಣ, ಅವರ ಸಂಪೂರ್ಣ ಸಾಮ್ರಾಜ್ಯ ಅವರಿಂದ ಅವ್ರು ಬಿಟ್ಟು ಹೋಗ್ಬೇಕು ಅವರು. ಮತ್ತೆ ಅವ್ರದ್ದೇನು ಅದು ತಪ್ಪಿಲ್ಲ, ಅವ್ರೇನು ಏನ್ ದೊಡ್ಡ ಅಪರಾಧ ಮಾಡ್ಲಿಲ್ಲ. ಅವರು ಒಂದು ತಪ್ಪು
ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೇ. ಆ ಋಷಿ ಕಲಿಯುಗ ಪ್ರಭಾವದಲ್ಲಿ ಅವರು ತನ್ನನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅವರು ಏನಾದರೂ ನಾನು ನಿಜವಾಗ್ಲೂ ಧ್ಯಾನದಲ್ಲಿದ್ದೇನೆ ನಟನೆ ಮಾಡ್ತಾ ಇದ್ದಾರೇನೋ ಅಂತ ಇವರು ಅನ್ಕೊಂಡಿದ್ರು. ಈಗ ರಾಜನಿಗೆ ಅದು ಇದೆ ಕರ್ತವ್ಯ ಏನು ಅಂದ್ರೆ, ಯಾರು ಋಷಿ ಮುನಿಗಳಿರ್ತಾರೆ, ಅವ್ರು ಬ್ರಾಹ್ಮಣರು ಇರ್ತಾರೆ, ಅವ್ರು ಬ್ರಾಹ್ಮಣರಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡ್ಬೇಕು. ಕ್ಷತ್ರಿಯರು ಇವರು ಆದ್ರೂ ಕೂಡ ಅದು ಒಂದು ಹೊಣೆಗಾರಿಕೆ ಇದೆ. ನರದೇವ ಅಂತ ಹೇಳೋದು ಕೃಷ್ಣನ ಪ್ರತಿನಿಧಿಯಾಗಿ ಅವ್ರು ನೋಡ್ಬೇಕು. ಸೊ ಹಾಗೆ ಪರೀಕ್ಷಿತ್ ಮಹಾರಾಜರು ಅನ್ಕೊಂಡಿದ್ದು, ಇವರು ಸುಮ್ಮನೆ ನಟನೆ ಮಾಡ್ತಾ ಇದ್ದಾರೆ, ಈ ಸಾಧು, ಈ ಬ್ರಾಹ್ಮಣ ನನ್ನನ್ನು ಗೌರವ ಕೊಡ್ಬೇಕು ರಾಜನಿಗೆ, ಮಹಾರಾಜನಿಗೆ ಅನ್ನೋದು ಇದಕ್ಕೆ ಅವರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವರು ತಪ್ಪು ಒಂದು ಕಲ್ಪನೆ ಮಾಡ್ಕೊಂಡು, ಸೊ ಅದು ದೊಡ್ಡ ಅಪರಾಧ ಅಲ್ಲ, ತುಂಬಾ ಚಿಕ್ಕದು. ಅವ್ರೇನ್ ಅದಕ್ಕೆ ಏನ್ ಮಾಡಿದ್ರು, ಒಂದು ಹಾವಿನ ಒಂದು ಸತ್ತ ಹಾವನ್ನು ಅವ್ರ ಕೊರಳಿಗೆ ಹಾಕಿ ಹಾರವಾಗಿ ಹೋಗ್ಬಿಟ್ರು ಅಷ್ಟೇ. ಆದ್ರೆ ಅವರ ಮಗ ಯಾರು ಶಾಮಿಕ ಋಷಿಯ ಮಗ ಶೃಂಗಿ ಅದಕ್ಕೋಸ್ಕರ ಅವ್ರಿಗೆ ಶಾಪ ಕೊಟ್ಟದ್ದು, ಆದ್ರೆ ಇದನ್ನ ಸ್ವೀಕರಿಸಿದ್ರು. ಸೊ ಈ ರೀತಿ ಇಷ್ಟು ದೊಡ್ಡ ಒಂದು ಇದು, ಆದರೆ ಅವರು ಅದನ್ನ ಸ್ವೀಕರಿಸಿದ್ರು. ಇದು ಹೇಳ್ತಾರೆ, ಇದು ತುಂಬಾ ಮುಂದುವರಿದ ಭಕ್ತರು ಸ್ವೀಕಾರ ಮಾಡುತ್ತೆ. ಈಗ ಇದೇ ರೀತಿಯಲ್ಲಿ ನಾವು ಕೇಳೋದು ವೃತ್ರಾಸುರ ನೀವು ಚರಿತ್ರೆ ಮುಂದೆ ಕೇಳ್ತೀರಾ. ಚಿತ್ರಕೇತು ಅಂತ ಒಬ್ಬ ದೊಡ್ಡ ಮಹಾರಾಜ. ಅವರು ಆಕಾಶದಲ್ಲಿ ಹೋಗೋ ಇದರಲ್ಲಿ ನೋಡ್ತಾರೆ, ಕೈಲಾಸದಲ್ಲಿ ಶಿವ ಇದ್ದಾರೆ. ಅವರ ತೊಡೆ ಮೇಲೆ ಅವರ ಹೆಂಡತಿ ಪಾರ್ವತಿ ದೇವಿ ಇದ್ದಾರೆ. ಸೊ ಅವರು ಹೇಳ್ತಾರೆ, ಶಿವನೊಟ್ಟಿಗೆ ಅವ್ರಿಗೊಂದು ಆತ್ಮೀಯ ಸಂಬಂಧ ಇತ್ತು, ಒಂದು ಸ್ನೇಹಿತದ ಸಂಬಂಧ ಇತ್ತು. ಸೊ ಹಾಗಾಗಿ ಅವರು ಅಲ್ಲಿ ನೋಡಿದ್ ಮತ್ತೆ ಆ ಒಂದು ಸಭೆಯಲ್ಲಿ ಶಿವ ಇವರಿಗೆ ಯಾರು ಎಲ್ಲ ಋಷಿಮುನಿಗಳಿಗೆ ಅವರು ಪ್ರವಚನ ಕೊಡ್ತಾ ಇದ್ದಾರೆ. ನಾರದರು ಕೂಡ ಇದ್ದಾರೆ, ಎಲ್ಲ ದೊಡ್ಡ ಸಭೆ, ಅವರು ಯಾವಾಗ್ಲೂ ಚರ್ಚೆ ನಡೀತಾ ಇರುತ್ತೆ. ಶಿವ ಅಂದ್ರೆ ದೊಡ್ಡ ಭಕ್ತರು, ವೈಷ್ಣವಾನಂ ಯಥಾಶಂಭು. ಸೊ ಅವರು ಪ್ರವಚನ ಕೊಡುವಾಗ ಎಲ್ಲರೂ ಸೇರ್ತಾರೆ, ಎಲ್ಲರೂ ಕೇಳ್ತಾರೆ, ಅವರಿಂದ ನಾರದರು ಕೂಡ ಕೇಳ್ತಾ ಇದ್ದಾರೆ. ಸೊ ಈ ಸನ್ನಿವೇಶದಲ್ಲಿ ಇವರು ಹೇಳೋದು ಇದು ಈ ರೀತಿಯಲ್ಲಿ ನೀವು ವ್ಯವಹಾರ ಮಾಡೋದ, ನೀವೊಂದು ಸಭೆಯಲ್ಲಿ ಪಬ್ಲಿಕ್ ಆಗಿ ನಿಮ್ಮ ಇವರನ್ನ ತಾಯಿ ದುರ್ಗೆ ಪಾರ್ವತಿ ದೇವಿಯನ್ನ ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಅಂತ ಅವರು ಒಂದು ಚಿಕ್ಕದೊಂದು ಇದಾಗಿ ಅವ್ರು ಹೇಳೋದು ಅಷ್ಟೇ. ಅವರೇನೋ ಒಂದು ಉದ್ದೇಶ ಅವ್ರನ್ನ ಖಂಡಿಸೋ ರೀತಿಯಲ್ಲೋ ಅವ್ರನ್ನ ನಿಂದನೆ ಮಾಡೋ ರೀತಿಯಲ್ಲೋ ಉದ್ದೇಶ ಅದಿರ್ಲಿಲ್ಲ. ಒಂದು ಫ್ರೆಂಡ್ಸ್ ಮಧ್ಯೆ, ಒಂದು ಸ್ನೇಹಿತರ ಮಧ್ಯೆ ಒಂದು ಜೋಕ್, ಒಂದು ನಗೆ ಇದು ನಡೆಯುತ್ತೆ ಇದು. ಸೊ ಈ ರೀತಿಯಲ್ಲಿ ಹೇಳಿದ್ದಷ್ಟೇ. ಸೊ ಶಿವ ಅದನ್ನೇನೋ ದೊಡ್ಡದಾಗಿ ಭಾವಿಸ್ಲಿಲ್ಲ ಅವರು. ಅಲ್ಲಿರೋ ಋಷಿ ಮುನಿಗಳು ದೊಡ್ಡದಾಗಿ ತಗೊಳ್ಳಿಲ್ಲ, ಮತ್ತೆ ಯಾರು ನಾರದ ಮುನಿ ಅವ್ರು ಯಾರು ಇದ್ ಮಾಡ್ಲಿಲ್ಲ. ಇಲ್ಲಾಂದ್ರೆ ಅವ್ರೇನಾದ್ರು ನಿಜವಾಗ್ಲೂ ಅಪರಾಧ ಆಗಿದ್ರೆ ಅವ್ರು ಚಿತ್ರಕೇತುಗೆ ಅವರು ಶಾಪ ಕೊಡ್ತಾ ಇದ್ರು, ಇಲ್ಲಾಂದ್ರೆ ಅಟ್ಲೀಸ್ಟ್ ಅವ್ರು ಕಿವಿ ಮುಚ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾಕಂದ್ರೆ ಹೇಳ್ತಾರೆ, ನಾವು ಎಲ್ಲಾದ್ರೂ ಒಂದು ಅಪರಾಧ ನಡೆದಾಗ ಎಷ್ಟೋ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ಬೋದು. ಒಂದು ಯಾವುದು ಭಗವಂತನ ವಿರುದ್ಧವಾದ್ರೆ, ಭಗವಂತ ಶುದ್ಧ ಭಕ್ತರಾದ ಆದ್ರೆ ನಾವು ಅದನ್ನ ಡಿಫೆಂಡ್ ಮಾಡ್ಬೇಕು. ಅವ್ರು ಇಲ್ಲ ಅಂದ್ರೆ ನಮಗೆ ಸಾಧ್ಯ ಇಲ್ಲ, ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿಂದ ಅಟ್ಲೀಸ್ಟ್ ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಡ್ಬೇಕು. ಸೊ ಈ ರೀತಿಯ ನಮಗೆ ಬೇರೆ ಬೇರೆ ರೀತಿಯಾಗಿ ಹೇಗೆ ಮಾಡೋದು ಅಂತ ಶಾಸ್ತ್ರದಲ್ಲಿ ವಿವರಣೆ ಇದೆ. ಸೊ ಇಲ್ಲಿ ಯಾರು ಏನು ಮಾಡ್ಲಿಲ್ಲ, ಇದೊಂದು ಚಿಕ್ಕ ವಿಷಯ ಅಷ್ಟನ್ನು ಬಿಟ್ಬಿಟ್ರು. ಆದ್ರೆ ಇಲ್ಲಿ ದುರ್ಗೆ ಪಾರ್ವತಿ ದೇವಿ, ತಾಯಿ ಪಾರ್ವತಿ ಅವರು ಯಾವ ರೀತಿಯಲ್ಲಿ ಅವರು ಇದ್ ಮಾಡಿದ್ರು ಅಂದ್ರೆ, ನೀನು ಇಷ್ಟು ದೊಡ್ಡ ವ್ಯಕ್ತಿ ಆದೆಯಾ, ಬ್ರಹ್ಮದೇವರೇ ಶಿವನಿಗೆ ಅವರು ಈ ತರ ಒಂದು ಅವರು ಸರಿ ತಪ್ಪು ಅಂತ ಹೇಳೋದಿಲ್ಲ, ನಿನಗೆ ಯಾರು ಅಧಿಕಾರ ಕೊಟ್ರು, ವಿಶ್ವದಲ್ಲಿ ಯಾರು ಅಧಿಕಾರ ಕೊಟ್ರು, ನೀನು ಶಿವನಿಗೆ, ಶಿವ ಪರಮ ವೈಷ್ಣವ ಭಗವಂತನ ಅಷ್ಟು ಆತ್ಮೀಯ ವ್ಯಕ್ತಿ, ಎಲ್ಲ ದೇವತೆಗಳಿಗೆ ಮಹಾದೇವ ಶಿವ ಅಂತ ಹೇಳಿದ್ರೆ, ದೇವತೆಗಳೆಲ್ಲ ಇದ್ದಾರೆ ಆದ್ರೆ ಶಿವನಿಗೆ ಹೇಳೋದು ಮಹಾದೇವ ಅಂತ ಹೇಳೋದು, ದೇವತೆರಲ್ಲೂ ಶ್ರೇಷ್ಠ. ಸೊ ಅವರಿಗೆ ನೀನು ತಿದ್ದೋದ ನೀನು, ಸೊ ನಿನಗೆ ಶಾಪ ಕೊಡ್ತೇನೆ, ನೀನೊಬ್ಬ ಅಸುರನಾಗಬೇಕು. ಸೊ ಆ ರೀತಿ ಅವ್ರಿಗೆ ಶಾಪ ಕೊಟ್ಟದ್ದು. ಸೊ ಹೇಳ್ತಾರೆ, ಆ ಸನ್ನಿವೇಶದಲ್ಲಿ ಚಿತ್ರಕೇತು ಕೂಡ ಶುದ್ಧ ಭಕ್ತರು. ಚಿತ್ರಕೇತು ಸಾಧಾರಣ ವ್ಯಕ್ತಿ ಅಲ್ಲ, ಆದರೆ ಅವ್ರು ಒಂದು ಕ್ಷಣದಲ್ಲಿ ಅವ್ರು ಅನ್ಕೊಂಡಿದ್ದು ಇದು ಭಗವಂತನ ಸಂಕಲ್ಪ ಅಂತ ಅವ್ರು ಸ್ವೀಕರಿಸಿದ್ರು. ಅಷ್ಟವರೆಗೂ ಅವರು ಶಿವನೊಟ್ಟಿಗೆ, ಮಹಾದೇವ ಅವರೊಟ್ಟಿಗೆ ಒಂದು ಇದರಲ್ಲಿ ಇದ್ರು ಅವರು. ಆದರೆ ಈ ಒಂದು ಶಾಪ ಬಂದ್ಮೇಲೆ ಅವರು ಸ್ವೀಕರಿಸಿ ಕೆಳಗೆ ಬಂದು ಅವರ ಒಂದು ವಿಮಾನದಿಂದ, ಈ ದುರ್ಗೆ ಅಂದ್ರೆ ನಮ್ಮ ತಾಯಿ, ಎಲ್ಲರ ಶಿವ ನಮ್ಮ ತಂದೆ. ಸೊ ಹೀಗೆ ತಾಯಿ ನೀವು ಹೇಳುವ ಒಂದು ಶಾಪವನ್ನು ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಹೇಳ್ತಾರೆ, ಅವರು ಶಾಪ ಕೊಡ್ಬೋದಾಗಿತ್ತಂತೆ ಬೇಕಾದ್ರೆ ದುರ್ಗೆ ಪಾರ್ವತಿಗೆ, ತಾಯಿ ಪಾರ್ವತಿಗೆ, ಆದ್ರೆ ಅವ್ರು ಕೊಡ್ಲಿಲ್ಲ ಅವರು. ಯಾಕಂದ್ರೆ ಅವರು ಏನೋ ಭಗವಂತನ ಇಚ್ಛೆ ಇದೆ, ಭಗವಂತನ ಸಂಕಲ್ಪ ಇದೆ ಅಂತ ಸ್ವೀಕರಿಸಿದ್ದಾರೆ. ಅವಾಗ ಶಿವ ಹೇಳ್ತಾರೆ ಪಾರ್ವತಿಗೆ, ನಾರಾಯಣ ಪರಾ ಸರ್ವೆ ನ ಕುತಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗ ನರಕೇಶು ತುಲ್ಯಾರ್ಥ ಅಪಿ ದರ್ಶನ ಅಂತ. ಇದೊಂದು ತುಂಬಾ ಒಂದು ಪ್ರಸಿದ್ಧವಾದ ವಾಕ್ಯ ಅವ್ರು ಹೇಳೋದು. ಶಿವ ಹೇಳೋದು, ನಾರಾಯಣನ ಭಕ್ತರಂದ್ರೆ ಯಾರು ಅಂತ ಹೇಳ್ತಾರೆ. ಅಲ್ಲಿ ಹೇಳೋದು, ನಾರಾಯಣ ಭಕ್ತರಂದ್ರೆ ಇಲ್ಲಿ ನೋಡು, ಇವರಿಗೆ ನೀನು ಶಾಪ ಕೊಟ್ಟಿದ್ಯಾ, ಅವರಿಗೆ ಅಸುರನಾಗಿ ಹುಟ್ಟುತ್ತಾರೆ, ಇವಾಗ ಸಂಪೂರ್ಣವಾಗಿ ಅವರ ಗಂಧರ್ವ ರಾಜನ ಸ್ಥಿತಿಯಿಂದ ಪತನಗೊಳ್ತಾರೆ, ಆದರೂ ಕೂಡ ಅವರು ಭಯವಿಲ್ಲ, ಅವರು
ಅಂದ್ರೆ ನಿರ್ಭಯ ಸ್ಥಿತಿಯಲ್ಲಿದ್ದಾಗ. ಇದು ಯಾರಿಗೆ ಸಾಧ್ಯ? ಇದು ನಾರಾಯಣ ಪರಾಸರ. ಯಾರು ನಾರಾಯಣನ ಶುದ್ಧ ಭಕ್ತರಾಗ್ತಾರೋ ಅವರಿಗೆ ಮಾತ್ರ ಇದು ಸಾಧ್ಯ. ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಸಾಧ್ಯ. ಸೊ ನಮಗೆ ಏನೋ ಚಿಕ್ಕ ಚಿಕ್ಕ ಇದು ಬಂದ್ರೆ ನಮಗೆ ಭಯ ಬರುತ್ತೆ, ಅಯ್ಯೋ ಯಾಕೆ, ಏನಾಗುತ್ತೋ ಅನ್ನೋ ನಮಗೆ. ಯಾಕಂದ್ರೆ ನಾವು ಈ ದ್ವಂದ್ವ ಜಗತ್ತಿನಲ್ಲಿದ್ದೇವೆ, ನಾವಿನ್ನ ಕೃಷ್ಣ ಆಶ್ರಯ ಪಡೆದಿಲ್ಲ ನಾವು. ಸೊ ನಮಗೆ ಸಹಜ. ಆದ್ರೆ ಇಲ್ಲಿ ಇವ್ರ ಬಗ್ಗೆ, ಚಿತ್ರಕೇತು ಬಗ್ಗೆ ಹೇಳೋದು, ಶಿವ ಹೇಳೋದು, ಇದು ನಾರಾಯಣನ ಭಕ್ತ. ಸ್ವರ್ಗ ನರಕ ಅಪವರ್ಗೇಶು ತುಲ್ಯಾರ್ಥ ಅಪಿ ದರ್ಶನ. ಸ್ವರ್ಗವೂ ಒಂದೇ, ನರಕವೂ ಒಂದೇ, ಮತ್ತೆ ಮುಕ್ತ ಸ್ಥಿತಿನೂ ಒಂದೇ. ಅವರು ನರಕ ಅಂದ್ರೆ ನಮ್ಗೆ ಗೊತ್ತಿಲ್ಲ. ನರಕ 28 ರೀತಿಯ ನರಕಗಳಿವೆ ಯಮರಾಜರ ಒಂದು ಅಧೀನದಲ್ಲಿ. ಹೇಳ್ತಾರೆ ಎಷ್ಟು ಕಠಿಣ ಶಿಕ್ಷೆಗಳಿದೆ ಅಂದ್ರೆ 5ನೇ ಸ್ಕಂದ ಭಾಗವತದಲ್ಲಿ. ಅಲ್ಲಿ ನಾವು ಮಾಡಿರೋ ಎಲ್ಲ ಪಾಪಗಳಿಗೆ ನಮಗೆ ಪ್ರತಿಕ್ರಿಯೆ. ಎಲ್ಲೋ ಒಂದು ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಕೆಳಗೆ ಬಿಸಾಡ್ತಾರೆ ನಮ್ಮನ್ನ. ಕೆಳಗೆ ನಾವು ಬಿದ್ದಾಗ ಎಲ್ಲ ಮೂಳೆಗಳೆಲ್ಲ ಇದು ಡೆಫಿನೆಟ್ಲಿ ಫ್ರಾಕ್ಚರ್ ಆಗುತ್ತೆ, ನೋವು. ಆದ್ರೆ ಹೇಳ್ತಾರೆ ಆ ದೇಹಕ್ಕೆ ಸಾವಿಲ್ವಂತೆ. ಅದಕ್ಕೇನ್ ಹೇಳ್ತಾರೆ, ಅದಕ್ಕೆ ಏನೋ ಅದಕ್ಕೆ ಹೆಸರು, ಅದಕ್ಕೆ ಆ ದೇಹಕ್ಕೆ ಕೇವಲ ದೇಹದಲ್ಲಿ ನಾವು ನೋವನ್ನು ಅನುಭವಿಸೋದೇ ಅಷ್ಟೇ. ಮತ್ತೆ ಅದು ಮರಣ ಇಲ್ಲ ಅದರಲ್ಲಿ. ಮತ್ತೆ ತೀರ ಮೇಲೆ ಕರ್ಕೊಂಡು ಹೋಗ್ತಾನಂತೆ, ಮತ್ತೆ ಕೆಳಗೆ ಬಿಸಾಡ್ತಾನೆ. ಸೊ ಇಲ್ಲ ಅಂದ್ರೆ ಆನೆಗಳು ನಮ್ಮ ಕೈಗಳನ್ನ 2 ಕಡೆಯಿಂದ ಇಟ್ಕೊಂಡು 2 ಆನೆಗಳು ಕೈನ ತೆಗಿತಾವಂತೆ. ಇಲ್ಲ ಅಂದ್ರೆ ಒಂದೊಂದು ಚೂಪಾದ ಒಂದು ಇದು ಏನ್ ಹೇಳೋದು, ಈ ಕ್ಯಾಕ್ಟಸ್ ಈ ರೀತಿಯಲ್ಲಿ ಒಂದು ಮುಳ್ಳುಗಳಿರುವ ಒಂದು ಎಲೆಗಳಿರುವ ಒಂದು ಇದು, ಅದು ನಮ್ಮನ್ನು ಚುಚ್ಚೋದಂತೆ. ಇಲ್ಲ ಅಂದ್ರೆ ಎಷ್ಟು ಕ್ರಿಮಿಗಳು, ರೂರವ ಅಂತೆಲ್ಲ ಹೇಳ್ತಾರೆ. ಸೊ ಅದು ನಮ್ಮನ್ನ ಒಂದು ಇದಿದೆ, ಲಾಲಾಭಕ್ಷ, ಇನ್ನೇನೋ ಇದಿದೆ, ನದಿಗಳಿದೆ, ಅದ್ರಲ್ಲಿ ಹಾಕಿ ಅದರಲ್ಲಿ ನಮಗೆ ತಿಂತವಂತೆ ಅವು. ಸೊ ಒಂದೊಂದು ಶಿಕ್ಷೆಗೆ, ನಾವು ಮಾಡೋ ಒಂದೊಂದು ಪಾಪ ಕಾರ್ಯಗಳಿಗೆ ಅಲ್ಲಿ ನಾನಾ ವಿಧವಾಗಿ ಇರೋ ಒಂದು ಇದೆ. ಅದು ನರಕ. ನರಕ ಅಂದ್ರೆ ಇದು ನಾವು ಒಂದ್ಸರಿ ಕೇಳ್ತೀವಲ್ಲ, ಉಗ್ರಗಾಮಿಗಳು ಜನರಿಗೆ ಎಷ್ಟು ನೋವು ಕೊಟ್ಟು ಸಾಯಿಸ್ತಾರೆ ಅಂತ ಕೇಳ್ತೀವಿ ನಾವು. ಇದೆಲ್ಲ ಇದು ಕೇಳಿದ್ರೆ ನಮ್ಗೆ ಅಯ್ಯೋ, ಈ ರೀತಿ ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು, ಇಲ್ಲ ಅಂದ್ರೆ ಅವ್ರನ್ನ ತುಂಡು ತುಂಡು ಮಾಡೋ, ಈ ರೀತಿ ಎಲ್ಲ ಜನರು ಈ ಭೌತಿಕ ಭೂಲೋಕದಲ್ಲೇ ಪನಿಷ್ಮೆಂಟ್ ಕೊಡ್ತಾರೆ. ಇದೇನೂ ಇಲ್ಲ. ಇದು ನರಕ ಲೋಕದಲ್ಲಿ ಇನ್ನೂ ತುಂಬಾ ಅತಿ ಹೆಚ್ಚಿದೆ. ಸೊ ಇಲ್ಲಿ ಹೇಳ್ತಾ ಇರೋದು, ಈ ರೀತಿಯ ವಾಸ ಕೂಡ ಆ ಶುದ್ಧ ಭಕ್ತನಿಗೆ ಅವನು ನಿರ್ಲಕ್ಷ್ಯನಾಗಿದ್ದಾನೆ. ಸ್ವರ್ಗವಾಸ ಅಂದ್ರೆ ಇಂದ್ರಿಯ ಸುಖ ಏನ್ ಬೇಕು ಎಲ್ಲ ಇದೆ. ಎಷ್ಟು ಆಯುಷ್ ಇದೆ, ಎಷ್ಟು ಇಂದ್ರಿಯ ಸುಖ ಇದೆ, ಎಷ್ಟು ನಾವೇನೇನೋ ಕಲ್ಪನೆ ಮಾಡ್ಕೊಳ್ಬೋದು. ಇಂದ್ರಿಯ ಸುಖ ಅಂದ್ರೆ ಒಂದು ಎಷ್ಟು ಹೆಂಗಸರ ಇದು ಸಮೂಹ ಬೇಕು, ಮೈಥುನ ಸುಖವನ್ನು ಅನುಭವಿಸ್ಬೇಕು, ಇಲ್ಲ ಆಹಾರವನ್ನೇ ಎಷ್ಟೆಷ್ಟು ರೀತಿಯಾಗ ತಿನ್ಬೇಕು, ಎಷ್ಟೊಂದು ಸಂಪತ್ತು ಬೇಕು, ಅದು ಸ್ವರ್ಗಲೋಕ. ನರಕ ಅಂದ್ರೆ ಈ ರೀತಿಯ ಶಿಕ್ಷೆ. ಸೊ ಶುದ್ಧ ಭಕ್ತರಿಗೆ ಎಲ್ಲವೂ ಒಂದೇ. ಸ್ವರ್ಗ ನರಕ ಅಪವರ್ಗೇಶು ತುಲ್ಯಾರ್ಥ ಅಪಿ ದರ್ಶನ. ಸೊ ಇದು ಅವರ ಒಂದು ಇವಾಗ ಪರೀಕ್ಷಿತ್ ಮಹಾರಾಜರು ಅದೇ ಸ್ಥಿತಿ. 7 ದಿವಸದಲ್ಲಿ ಅವರ ಒಂದು ಶಾಪ ಆಗಿದೆ. ಆದ್ರೆ ಅವರು ಏನನ್ನು ಕೂಡ ಲೆಕ್ಕ ಮಾಡ್ತಾರೆ. ಎಲ್ಲವೂ ಒಂದೇ, ಅದೆಲ್ಲವೂ ಒಂದೇ. ಸೊ ಈ ಹೇಳ್ತಾರೆ, ನಾವು ಪ್ರಾಕೃತ ಭಕ್ತರಾದಾಗ, ನಾವು ಭಕ್ತಿಯಲ್ಲಿ ಮೊದಲ ಸ್ಥಿತಿಯಲ್ಲಿದ್ದಾಗ ನಮಗೆ ಇನ್ಸೆಕ್ಯೂರಿಟಿ ಅನ್ನೋದಿರುತ್ತೆ. ಏನಾಗುತ್ತೋ ಸಹಜವಾಗಿ ಒಂದು ಭಯ ಅನ್ನೋದಿರುತ್ತೆ. ಆದ್ರೆ ಈ ಭಯ ಅನ್ನೋದು ಹೋಗ್ಬೇಕು ನಮಗೆ. ಭಜೌರೇಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಸೊ ಹೇಳೋದು ಇದರಲ್ಲಿ ನಾವು ಮನಸ್ಸಿಗೆ ಹೇಳುವಂಥದ್ದು, ಓ ಮನಸ್ಸು, ಈ ಮನಸ್ಸೇ ನಮಗೆ ಮಿತ್ರ, ಮನಸ್ಸೇ ನಮ್ಮ ಶತ್ರು. ಸೊ ಈ ಮನಸ್ಸಿಗೆ ನಾವು ಯಾವಾಗ್ಲೂ ಹೇಳ್ಕೊಳ್ಬೇಕಂದ್ರೆ, ನನ್ನ ಮನಸ್ಸು ಹೀಗೆ ನಾವು ಹೇಳೋದು, ನೀನು ಕೃಷ್ಣ ನಾಮವನ್ನು ಜಪಿಸು. ಭಜೌರೇಮನ ಶ್ರೀನಂದನಂದನ, ನಂದನಂದನ ಕೃಷ್ಣನನ್ನು ಭಜಿಸು. ಅಭಯ ಚರಣಾರವಿಂದರೆ. ಸೊ ಆಗ ನಾವು ಅವರ ಒಂದು ಪಾದ ಪದ್ಮಗಳ ಆಶ್ರಯದಿಂದ ಅಭಯರಾಗ್ತೇವೆ. ಇಲ್ಲಾಂದ್ರೆ ಇದು ನಿರ್ಭಯ ಸ್ಥಿತಿ. ಪದಂ ಪದಂ ಯದ್ ವಿಪದಾಂನ ತೇಷ ಸಮಾಶ್ರಿತ ಯೇ ಪದ ಪಲ್ಲವಪ್ಲವಂ ಭವಾಂಬುದೇರ್ ವತ್ಸ ಪದಂ ಪರಂ ಪದಂ. ಪದಂ ಪದಂ ಹೇಳೋದು ಈ ಭೌತಿಕ ಜಗತ್ತು ಅಂದ್ರೆ ಇದು ಒಂದೊಂದು ಹೆಜ್ಜೆಯಲ್ಲೂ ಇದು ಭಯದ ಸ್ಥಿತಿ. ಸೊ ಡೆಫಿನೆಟ್ಲಿ ನಾವು ಭಕ್ತಿಯಲ್ಲಿ ಆರಂಭ ಮಾಡಿದ್ಮೇಲೆ ನಮ್ಮ ಆ ಭಯದ ಸ್ಥಿತಿ ಕಡಿಮೆ ಆಗಿದೆ. ಸೊ ನಾವು ಪ್ರತಿಯೊಬ್ಬರು ಎಷ್ಟೋ ಅದ್ರ ಮುಂದೆ ಬಂದಿದ್ದೇವೆ. ಆದ್ರೆ ಇನ್ನೂ ಎಷ್ಟೋ ಮುಂದೆ ಇದೆ ಹೋಗೋದು. ಬಂದಿದ್ದೇವೆ, ಆಗ್ಲೇ ನಾವು ಎಷ್ಟೋ ಮುಂದೆ ಬಂದಿದ್ದೇವೆ. ಭಯ ಸ್ಥಿತಿಯಿಂದ ನಿರ್ಭಯ ಕಡೆಗೆ ನಾವು ಬರ್ತಾ ಇದ್ದೇವೆ. ಆದ್ರೂ ಕೂಡ ತುಂಬಾ ಮುಂದೆ ಇದೆ, ತುಂಬಾ ಮುಂದೆ ಹೋಗ್ಬೇಕು ನಾವು. ಸೊ ಮುಂದೆ ಹೋಗ್ಬೇಕು. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಆ ಸ್ಥಿತಿಯನ್ನು ಮುಟ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಅವರು ಈಗ ಕೇಳ್ತಾರೆ ಭಾಗವತವನ್ನು ಶುಕಮುನಿಗಳಿಂದ. ಕೇಳ್ತಾ 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 ಅವ್ರ ಕೊನೆಗೆ ಆ 7ನೇ ದಿವಸ ಆಗುವ ಸಮಯದಲ್ಲಿ ಹೇಳ್ತಾರಂತೆ, ಎಲ್ಲಿದೆ ಆ ಹಾವಿನ ಪಕ್ಷಿ ತಕ್ಷಕ ಇವರನ್ನು ಅದರ ಶಾಪ ಬಂದು ಅದು ಇವ್ರಿಗೆ ವಿಷವನ್ನು ಇದ್ ಮಾಡಿ ಇವರ ದೇಹ ಇದಾಗ್ಬೇಕು, ಭಸ್ಮ ಆಗ್ಬೇಕು, ಸಾವೊಂದು ಇದಿದೆ. ಅದೇ ಅವರೇ ಆಹ್ವಾನ ಮಾಡ್ತಾರಂತೆ, ಎಲ್ಲಿದೆ ಅದು ವಿಷ ಸರ್ಪ, ಯಾವಾಗ ಬರುತ್ತೆ ನನ್ನ ಮೃತ್ಯು.
ಸೊ ಆ ರೀತಿಯಲ್ಲಿ ಇವಾಗ ನಮಗೆ ಯಾರು ಹೇಳಿದ್ರೆ ಮೃತ್ಯು ಇಲ್ಲ ಇಲ್ಲ ನಾವ್ ಹೇಳ್ತೀವಿ ಇಲ್ಲ ಇಲ್ಲ ನಾವ್ ಇನ್ನೂ ತಯಾರಿ ಆಗಿಲ್ಲ, ನನ್ನ ಮನಸ್ಸು ನಮ್ಗೆ ಗೊತ್ತು, ನಾವೇ ಅನ್ವೇಷಣೆ ಮಾಡೋದು ಗೊತ್ತು ನಾವು ಎಷ್ಟು ನಮ್ಮಲ್ಲಿ ಭಕ್ತಿ ಏನು ಮಾಡ್ತಾ ಇದೀವಿ, ಆ ಭಕ್ತಿಗೆ ಭಕ್ತ ಕರೆಗಳು ನಡೀತಾ ಇದೆ, ಎಷ್ಟು ನಾವು ಮಾಯೆಯಲ್ಲಿ ಸಿಕ್ಕಿಬಿದ್ದೇವೆ ಅಂತ ನಮ್ಗೆ ರೆಡಿ ಇಲ್ಲ ನಾವು. ಆದ್ರೆ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರು ಎಷ್ಟು ನಿರ್ಭಯ ಸ್ಥಿತಿ ಅಭಯ ಸ್ಥಿತಿ ಹೋಗ್ತಾರೆ ಅಂದ್ರೆ ಅವರು ಬರ್ಲಿ ಆ ಹಾವು, ಆಮೇಲೆ ಅದು ಬಂದು ಒಂದು ಕ್ಷಣ ಇವ್ರ ದೇಹವನ್ನು ಸ್ಪರ್ಶ ಮಾಡೋದಂತೆ, ಅವ್ರ ದೇಹ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಇದಾಗುತ್ತೆ. ಆದರೆ ಪರೀಕ್ಷಿತ್ ಮಹಾರಾಜರು ಏನೂ ಇಲ್ಲ, ಅವರು ಭಗವಂತನ ಸಮಾಧಿಯಲ್ಲಿದ್ದು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗ್ಬಿಡ್ತಾರೆ. ಸೊ ಇದು ಶುದ್ಧ ಭಕ್ತರು ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಇಲ್ಲ, ಇನ್ಸೆಕ್ಯೂರಿಟಿ ಒಂದು ಏನಾಗುತ್ತೆ ಭಯ ಸ್ಥಿತಿ ಇಲ್ಲ. ಏನಾದ್ರೂ ಕೂಡ ಕೃಷ್ಣ ಕೃಪೆ ನಮ್ಮ ಒಳ್ಳೇದಕ್ಕೆ ಆಗುತ್ತೆ. ಆಕ್ಚುಲಿ ಕೃಷ್ಣ ಭಕ್ತಿ ನಾವು ಮಾಡ್ತಾ ಇದ್ದೇವೆ, ಯಾಕೆ ಭಯ ಪಡ್ಬೇಕು? ನಾವು ಕೂಡ ಯೋಚನೆ ಮಾಡ್ಬೇಕು, ನಾವು ಕೃಷ್ಣ ಭಕ್ತಿ ಮಾಡೋದ್ರಿಂದ ಯಾಕೆ ಭಯ ಇರ್ಬೇಕು? ಸೊ ನಾವು ಪರಮಪುರುಷ ಕೃಷ್ಣ ಹೇಳ್ತಾನೆ, ನನ್ನನ್ನು ನೀವು ಆಶ್ರಯಿಸಿ ನಾನು ಸಂಪೂರ್ಣವಾಗಿ ನಿಮ್ಗೆ ರಕ್ಷಣೆ ಮಾಡ್ತೇನೆ ಅಂತ. ಸೊ ಆಗಿರುವಾಗ ಯಾಕೆ ನಾವು ಭಯ ಪಡ್ಬೇಕು? ಸೊ ನಾವು ಭಯ ಪಡಬಾರ್ದು. ನಾವು ಪ್ರತಿಯೊಬ್ರು ನಾವು ಕೃಷ್ಣ ಆಶ್ರಯ ಹೆಚ್ಚು ಪಡಿಬೇಕಷ್ಟೇ, ನಾವು ಭಕ್ತಿ ಕಾರ್ಯದಲ್ಲಿ ಮಗ್ನರಾಗ್ಬೇಕಷ್ಟೇ ನಾವು. ಸೊ ಪ್ರತಿಯೊಂದು ಭಗವಂತನು ಅದರ ಸರಿಯಾದ ಒಂದು ಇದನ್ನು ವ್ಯವಸ್ಥೆಯನ್ನು ಭಗವಂತನು ಮಾಡ್ತಾನೆ. ಸೊ ಇನ್ನೊಂದು ಹೇಳ್ತಾ ಇದ್ರು ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಪ್ರಭುಗಳು ತುಂಬಾ ಚೆನ್ನಾಗಿ, ಈ ಧೃತರಾಷ್ಟ್ರ ಎಲ್ಲಾನು ಹಾಗೆ ಒಂದು ನಿರ್ಭಯ ಸ್ಥಿತಿಯಲ್ಲಿ ಭಯ ಸ್ಥಿತಿಯಲ್ಲಿ ಇರೋದ್ರಿಂದ ಒಂದು ತಪ್ಪಿಂದ ಇನ್ನೊಂದು ತಪ್ಪು ಮಾಡ್ತಾರೆ. ಒಂದು ತಪ್ಪಾಗುತ್ತೆ, ತಪ್ಪಾಗೋದು ಸಹಜ ಹೇಳ್ತೀವಲ್ಲ, ಟು ಎರ್ ಇಸ್ ಹ್ಯೂಮನ್ ಅಂತ ಹೇಳ್ತೇವೆ. ತಪ್ಪು ಪ್ರತಿಯೊಂದು ವ್ಯಕ್ತಿಯಲ್ಲೂ ಆಗೋದು ಸಹಜ ಆಗುತ್ತೆ, ಆದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು. ಟು ಫರ್ಗಿವ್ ಇಸ್ ಡಿವೈನ್ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಅದು ಒಂದೊಂದ್ಸಲ ಏನಾಗ್ಬಿಡುತ್ತೆ ನಮ್ಮ ಜೀವನದಲ್ಲಿ, ಒಂದು ತಪ್ಪು ಮಾಡ್ತೇವೆ, ಅದನ್ನ ಮುಚ್ಚಲಿಕ್ಕೆ ಇನ್ನೊಂದು ತಪ್ಪು ಮಾಡ್ತೇವೆ, ಅದನ್ನ ಮುಚ್ಚಲಿಕ್ಕೆ ಇನ್ನೊಂದು ತಪ್ಪು ಮಾಡ್ತೇವೆ. ಸೊ ಹೀಗೆ ತಪ್ಪು ಒಂದು ತಪ್ಪಿಂದ ಇನ್ನೊಂದು ತಪ್ಪು. ಇವಾಗ ಹೇಳೋದು 2+2 ನಾವು 4 ಅಂತ, ನೀವು 2+2 5 ಅಂತ ಬರೆದು ಬಿಟ್ರೆ ಮತ್ತೆ ಅದು ಆಮೇಲೆ ಮಾಡೋದೆಲ್ಲ ಲೆಕ್ಕಗಳು ತಪ್ಪೇ ಆಗುತ್ತೆ. ನಿಮ್ಗೆ ಶಾಲಾ ಕಾಲೇಜಲ್ಲಿ ಓದುವಾಗ ಇದು ಇದಿರುತ್ತೆ, ಒಂದೊಂದ್ಸಲ ಮಾರ್ಕ್ಸ್ ಯಾಕೆ ಕಡಿಮೆ ಬರುತ್ತೆ ಅನ್ಸುತ್ತೆ, ಎಲ್ಲ ನಂಗೆ ಗೊತ್ತಲ್ಲ ಸಾಲ್ವ್ ಮಾಡಕ್ಕೆ, ಅದ್ರ ತಪ್ಪ ಯಾಕೆ ನನ್ಗೆ ಹಿಂಗಾಯ್ತು ಅಂತ. ಅಲ್ಲಿ ನೋಡಿದ್ರೆ ಎಲ್ಲೋ ಫಸ್ಟ್ ಸ್ಟೆಪ್ ಅಲ್ಲೇ ನಾವು ಮಿಸ್ಟೇಕ್ ಮಾಡಿರ್ತೀವಿ. ಹಾಗಾಗಿ ನಮ್ಗೆ ಅವರು ಟೀಚರು 0 ಕೊಟ್ಟಿರ್ತಾರೆ. ಅದು ಕೊನೆ ಸ್ಟೆಪ್ ಅಲ್ಲೇ ಮಿಸ್ಟೇಕ್ ಆದ್ರೆ ಅವರು ಒಂದು ಅರ್ಧ ಮಾರ್ಕ್ 1 ಮಾರ್ಕ್ ಕಟ್ ಮಾಡ್ತಾ ಇದ್ರು. ಅದೇ ಫಸ್ಟ್ ಸ್ಟೆಪ್ ಅಲ್ಲೇ ಮಿಸ್ಟೇಕ್ ಆಗ್ಬಿಟ್ರೆ ಅವ್ರು ಅಲ್ಲಿ ನಮಗೆ ದೊಡ್ಡ 0 ಆಗ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ನನಗೆ ಅನುಭವ ಇದೆ ತುಂಬಾ ಸಲ. ಕಾಲೇಜಲ್ಲಿ ಸ್ಕೂಲಲ್ಲಿ ಓದುವಾಗ ಈ ತರ ಸಿಲ್ಲಿ ಮಿಸ್ಟೇಕ್ಸ್ ಆಗ್ಬಿಟ್ಟು ಫುಲ್ 0 ದೊಡ್ಡ 0 ಸಿಗ್ತಾ ಇತ್ತು ಪ್ರಶ್ನೆಗೆ. ಸೊ ಈ ರೀತಿ ಹೇಳೋದು ಒಂದು ತಪ್ಪಿಂದ ಮತ್ತೆ ಇನ್ನೊಂದು ತಪ್ಪು. ಎನಿವೆ ಇಲ್ಲಿ ಹೇಳೋದು ಇದು ತಪ್ಪು ಆಗ್ಬಾರ್ದು. ಸೊ ತಪ್ಪು ಆಗೋದನ್ನ ನಾವು ಅದನ್ನ ಅನ್ವೇಷಣೆ ಮಾಡಿ ನಾವನ್ನ ನಿಲ್ಲಿಸ್ಕೊಳ್ಬೇಕು. ಅದಕ್ಕೆ ನಿನ್ನೆ ಅಧ್ಯಾಯ ತುಂಬಾ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದು, ಅಶ್ಮಸಾರಂ, ಹೃದಯ ಒಂದು ರೀತಿ ಕಲ್ಲ ರೀತಿಯಲ್ಲಿ ಆಗೋದು, ಇಲ್ಲಾಂದ್ರೆ ಒಂದು ರೀತಿ ಉಕ್ಕಿನ ರೀತಿಯಲ್ಲಿ ಆಗೋದು ಹೇಳ್ತಾರೆ. ಯಾಕಂದ್ರೆ ಭಕ್ತಿಯಲ್ಲಿ ನಾವು ಮಾಡ್ತಾ ಸಹಜವಾಗಿ ನಮಗೆ ಈ ದಿವ್ಯ ಲಕ್ಷಣಗಳು, ದಿವ್ಯ ಸುಖ ಅನುಭವ ಆಗ್ಬೇಕು. ಹೇಗೆ ನಾವು ಕೇಳ್ತಾ ಇದ್ವಿ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಬರೋದಾಗ್ಬೋದು, ಇಲ್ಲ ದೊಡ್ಡ ಆಚಾರ್ಯರು ಶುದ್ಧ ಭಕ್ತರಲ್ಲಿ ನಾವು ನೋಡೋದಾಗ್ಬೋದು. ಸಹಜವಾಗಿ ಭಗವಂತನ ಮೇಲೆ ಅವರ ಪ್ರೇಮ, ಅವರ ಇದು ಬರೋದು. ಸೊ ಹಾಗೆ ನಮಗೂ ಕೂಡ ಯಾವಾಗ ಬರುತ್ತೆ ಬರೋದಕ್ಕೆ ನಾವು ಅಪೇಕ್ಷೆ ಪಡ್ಬೇಕು. ಅದಕ್ಕೆ ಮಾಡೋದಕ್ಕೆ ನಾವು ಈ ಅಪರಾಧಗಳಾಗಿಲ್ದೇ ಇರೋ ತರ ನಾವು ಪ್ರಯತ್ನ ಮಾಡ್ಬೇಕು. ನಾವಿರೋ ಸ್ಥಿತಿ ಅಪರಾಧ ಸ್ಥಿತಿ, ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು ಅದರಿಂದ ಹೊರಗೆ ಬರ್ಲಿಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ತುಂಬಾ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದು, ನಾವು ಒಬ್ಬ ಗುರುಗಳು ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಇದ್ರಲ್ಲಿ ತಪ್ಪುಗಳಾಗೋದನ್ನ ನಾವು ತಿದ್ದುಕೊಳ್ಳಕ್ಕೆ ಒಂದು ಪ್ರಯತ್ನ ಪಡ್ಬೇಕು. ಅವರು ನಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ನಮ್ಮ ಸಂಸ್ಥೆಯಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ಸಂಸ್ಥೆ ಮಾಡಿದ್ದಾರೆ. ಶ್ರೀಲ ಪ್ರಭುಪಾದರೇ ಮುಖ್ಯ ಶಿಕ್ಷಕರು. ಇವಾಗ ನಮ್ಮ ಇದರಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಗವರ್ನಿಂಗ್ ಬಾಡಿ ಕಮಿಷನ್ ಅಂತ ಪ್ರಭುಪಾದರು ನೇಮಕ ಮಾಡಿ, ಅವರು ಇದನ್ನ ನೀವು ಒಂದು ಎಲ್ಲರೂ ಸೇರಿ, ಒಬ್ಬರು ಅಂತಿಲ್ಲ ಯಾರು ವ್ಯಕ್ತಿ, ನೀವೆಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಕೊಟ್ಟಿದ್ದಾರೆ, ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಅವರ ಒಂದು ಇದು ಏನು ಅಂದ್ರೆ, ಮೊದಲ ಮಾತು ಏನಂದ್ರೆ, ಶ್ರೀಲ ಪ್ರಭುಪಾದರು ಎಲ್ಲರಿಗೂ, ಇವಾಗ ನಮ್ಮ ಯಾರು ಭಕ್ತರಿದ್ದಾರೆ ಎಲ್ಲರಿಗೂ ಇವರು ಮುಖ್ಯ ಶಿಕ್ಷಾ ಗುರು, ಫೌಂಡರ್ ಆಚಾರ್ಯ, ಅವರು ಹೇಳಿದ ಸಂಸ್ಥಾಪಕ ಆಚಾರ್ಯ, ಇವರೇ ಮುಖ್ಯ. ಸೊ ಅವರ ಒಂದು ನಿರ್ದೇಶನದ ಮೇಲೆ ಪ್ರತಿಯೊಬ್ಬರು ನಮ್ಗೆ ಗೈಡೆನ್ಸ್ ಕೊಡೋದು ನಮ್ಗೆ. ಸೊ ನಂತರ ಅವರು ಶ್ರೀಲ ಪ್ರಭುಪಾದ ಶಿಷ್ಯರಿದ್ದಾರೆ, ಸೊ ಅವರು ನಮ್ಗೆ ಗೈಡೆನ್ಸ್ ಕೊಡ್ತಾರೆ. ಮತ್ತೆ ಅವರ ಪ್ರತಿನಿಧಿಯಾಗಿ ನೆಕ್ಸ್ಟ್ ಎಷ್ಟೋ ಭಕ್ತರಿದ್ದಾರೆ, ಈ ಅಧ್ಯಕ್ಷರು ಇರ್ತಾರೆ, ಇನ್ನೊಬ್ಬರು ಇರ್ತಾರೆ. ಸೊ ಈ ರೀತಿಯಲ್ಲಿ ಆಚಾರ್ಯರು ಎಷ್ಟೊಂದು ದೊಡ್ಡ ಭಕ್ತರ ಸಂಸ್ಥೆ ಮಾಡಿದೆ ಅಂದ್ರೆ, ಇದರ ಒಬ್ಬರೇ ಇದರ ನಿರ್ಣಯ ಅಲ್ಲ, ಎಷ್ಟೋ ಜನ ಸೇರಿ ಒಂದು ನಿರ್ಣಯ ಮಾಡೋದು. ಸೊ ಈ ರೀತಿಯ ಒಂದು ಆಶ್ರಯದಲ್ಲಿ ನಾವು ಭಕ್ತಿಯನ್ನು ತುಂಬಾ ಒಂದು ಸುಲಭವಾಗಿ, ತುಂಬಾ ಒಂದು ಯಾವ ಒಂದು ಅಡಚಣೆ ಇಲ್ಲದೆ ನಾವು ಪಾಲನೆ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಅದು ಒಂದು ದೊಡ್ಡ ಫ್ಯಾಮಿಲಿ ಮಾಡ್ಬಿಟ್ಟಿದ್ದಾರೆ ಶ್ರೀಲ ಪ್ರಭುಪಾದ. ವಿಶ್ವದಲ್ಲೇ ಒಂದು ಈಗ ಕೃಷ್ಣನ ಕುಟುಂಬ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಇದು ಮಾಡಿದ್ದಾರೆ. ಸೊ ಅಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ನಾವು ಸುಲಭವಾಗಿ
ಅಷ್ಟೊಂದು ಆನಂದದಿಂದ ಭಕ್ತಿ ಕಾರ್ಯಗಳನ್ನು ಮಾಡ್ಬೋದು. ಓಕೆ, ಇನ್ನೊಂದು ಶ್ಲೋಕ ಓದೋಣ ಅನ್ಸುತ್ತೆ. ಮತ್ತೆ ಈಗ 2 ಶ್ಲೋಕ ಆದ್ರೂ ಡೈಲಿ ಮುಗಿಸಕ್ಕೆ ಪ್ರಯತ್ನ ಪಡೋಣ. ಆತ್ಮಜಾಯ ಸುತಾಘಾರ ಆತ್ಮಜಾಯ ಸುತಾಘಾರ ಆತ್ಮಜಾಯ ಸುತಾಘಾರ ಆತ್ಮಜಾಯ ಸುತಾಘಾರ ಶುದ್ರವಿಣ ಬಂಧುಷು ದ್ರವಿಣಬಂಧುಷು ಶುದ್ರವಿಣ ಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ವಿಕಲೆ ನಿತ್ಯಂ ರಾಜ್ಯೇ ಚ ವಿಕಲೆ ನಿತ್ಯಂ ವಿಕಲೆ ನಿತ್ಯಂ ವಿರೂಢಂ ಮಮತಾಂ ಜಹೌ ಮಮತಾಂ ಜಹೌ ವಿರೂಢಂ ಮಮತಾಂ ಜಹೌ ಹರೇ ಕೃಷ್ಣ. ಸಿ.ವಿ. ಸರ್ವಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತ್ಮಜಾಯ ಸುತಗಾರ ಪಶುದ್ರವಿಣ ಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ವಿರೂಢಾಂ ಮಮತಾಂ ಜಹೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆತ್ಮಜಾಯ ಸುತಗಾರಪ ಶುದ್ಧ ವಿಣಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ವಿರುಡಾನ ಮಮತಾಂ ಜಾಹವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರುಂಧತಿ ರಾವ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆತ್ಮಜಾಯ ಸುತಾಗಾರಪ ಶುದ್ರವಿಣ ಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ವಿರೂಢ ಮಮತಾಂ ಜಹೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಿತಾ ಹಿರೇಮಠ್ ಮಾತಾಜಿ ಓದಿ. ಹರೇ ಕೃಷ್ಣ. ಎಸ್. ಪುಷ್ಪಾ ಶೆಟ್ಟಿ ಮಾತಾಜಿ ಓದಿ. ಆತ್ಮಜಾಯ ಸುತಾಗಾರ ಪಶುದ್ರವಿಣ ಬಂಧುಷು ರಾಜ್ಯೇ ಚ ವಿಕಲೆ ನಿತ್ಯಂ ವಿರೂಢ ಮಮತಾಂ ಜಹೌ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಲಕ್ಷ್ಮಿ ಬಿ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಝೂಮ್ ಇನ್ ಮಾಡ್ಬೇಕು, ತುಂಬಾ ದೊಡ್ಡದಾಗ. ಝೂಮ್ ಔಟ್ ಮಾಡಿ ಪ್ರಭು. ಹರೇ ಕೃಷ್ಣ. ಹಾ ಈಗ ಸರಿ ಇದೆ ಮಾತಾಜಿ. ಹರೇ ಕೃಷ್ಣ. ಆತ್ಮ ಶರೀರ, ಜಾಯ ಹೆಂಡತಿ, ಸುತ ಮಗ, ಆಗಾರ ಅರಮನೆ, ಪಶು ಕುದುರೆಗಳು ಮತ್ತು ಆನೆಗಳು, ದ್ರವಿಣ ಕೋಶಾಗಾರ, ಬಂಧುಷು ಸ್ನೇಹಿತರು ಮತ್ತು ಬಂಧುಗಳಲ್ಲಿ, ರಾಜ್ಯದಲ್ಲಿ, ಚ ಹಾಗೂ ಅವಿಕಲೆ ದುಗುಡಪಡದೆ, ನಿತ್ಯಂ ನಿರಂತರವಾಗಿ, ವಿರೂಢಾಂ ಆಳವಾಗಿ ಬೇರು ಬಿಟ್ಟ, ಮಮತಾಂ ಅಭಿಮಾನವನ್ನು, ಜಹೌ ತ್ಯಜಿಸಿದನು. ಅನುವಾದ: ಭಗವಾನ್ ಕೃಷ್ಣನ ಬಗೆಗಿನ ಎದೆ ತುಂಬಿದ ಆಕರ್ಷಣೆಯ ಪರಿಣಾಮವಾಗಿ ಪರೀಕ್ಷಿತ ಮಹಾರಾಜನಿಗೆ ತನ್ನ ದೇಹ, ಮಡದಿ, ಮಕ್ಕಳು, ಅರಮನೆ, ಗಜಾಶ್ವಗಳೇ ಮೊದಲಾದ ಪಶುಗಳು, ಕೋಶಾಗಾರ, ಬಂಧು ಮಿತ್ರರು ಮತ್ತು ಶಾಂತಿಯಿಂದ ಕೂಡಿದ್ದ ರಾಜ್ಯ ಇವುಗಳ ಬಗೆಗೆ ಆಳವಾಗಿ ಬೇರೂರಿದ್ದ ವ್ಯಾಮೋಹವನ್ನು ಕಿತ್ತೆಸೆಯಲು ಸಾಧ್ಯವಾಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಲಿತಾ ಬಿ ಶೆಟ್ಟಿ ಮಾತಾಜಿ ಭಾವಾರ್ಥ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಕೆಳಗೆ ಮಾಡಿ ಮಾತಾಜಿ. ಮುಕ್ತನಾಗುವುದು ಎಂದರೆ ದೇಹಾತ್ಮ ಬುದ್ಧಿಯಿಂದ ಸ್ವತಂತ್ರನಾಗುವುದು ಎಂದರೆ ವೈಯಕ್ತಿಕ ದೇಹವನ್ನು ಆವರಿಸುವ ವಸ್ತುಗಳಿಂದ, ಸಂಬಂಧಿಗಳಾದ ಹೆಂಡತಿ ಮಕ್ಕಳಿಂದ ಮತ್ತು ಇತರ ಬಂಧನಗಳಿಂದ ಉಂಟಾದ ಮಾಯಾ ವ್ಯಾಮೋಹಗಳಿಂದ ಬಿಡುಗಡೆ ಹೊಂದುವುದು. ವ್ಯಕ್ತಿಯು ದೇಹ ಸುಖಕ್ಕಾಗಿ ಪತ್ನಿಯನ್ನು ಆರಿಸಿಕೊಳ್ಳುತ್ತಾನೆ. ಅದರ ಫಲವಾಗಿ ಮಕ್ಕಳಾಗುತ್ತವೆ. ಹೆಂಡತಿ ಮಕ್ಕಳಿಗಾಗಿ ಅವನಿಗೆ ಮನೆ ಬೇಕು. ಅದರಿಂದ ವಾಸಗೃಹದ ಅವಶ್ಯಕತೆ ಉಂಟಾಗುತ್ತದೆ.
ಕುದುರೆಗಳು, ಆನೆಗಳು, ಹಸುಗಳು, ನಾಯಿಗಳು ಮೊದಲಾದವೆಲ್ಲ ಮನೆಗೆ ಬೇಕಾದ ಸಾಕು ಪ್ರಾಣಿಗಳು. ಗೃಹಸ್ಥನಾದವನು ಅವನ್ನೆಲ್ಲ ತನ್ನ ಮನೆಯ ಅಗತ್ಯ ಅಂಶಗಳೆಂದು ಇರಿಸಿಕೊಳ್ಳಬೇಕಾಗುತ್ತದೆ. ಆಧುನಿಕ ನಾಗರಿಕತೆಯಲ್ಲಿ ಕುದುರೆ, ಆನೆಗಳಿಗೆ ಬದಲಾಗಿ ಕಾರು ಮತ್ತು ಸಾಕಷ್ಟು ಅಶ್ವಶಕ್ತಿ ಇರುವ ಇತರ ವಾಹನಗಳು ಬಂದಿವೆ. ವ್ಯಕ್ತಿಯು ತನ್ನ ಮನೆಯ ವ್ಯವಹಾರಗಳನ್ನು ನಿರ್ವಹಿಸಲು ಬ್ಯಾಂಕಿನಲ್ಲಿ ಹೆಚ್ಚು ಹಣವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಕೋಶಾಗಾರದ ಬಗೆಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ತನ್ನ ಲೌಕಿಕ ಸ್ವತ್ತುಗಳ ವೈಭವವನ್ನು ಪ್ರದರ್ಶಿಸಲು ಬಂಧು ಮಿತ್ರರೊಡನೆ ಉತ್ತಮ ಸಂಬಂಧವನ್ನು ಇರಿಸಿಕೊಳ್ಳಬೇಕಾಗುತ್ತದೆ. ತನ್ನ ಸ್ಥಾನ ಮಾನವನ್ನು ಕಾಪಾಡಿಕೊಳ್ಳಲು ತುಂಬಾ ಎಚ್ಚರ ವಹಿಸಬೇಕಾಗುತ್ತದೆ. ಇದನ್ನು ಲೌಕಿಕ ವ್ಯಾಮೋಹದ ಲೌಕಿಕ ನಾಗರಿಕತೆ ಎಂದು ಕರೆಯುತ್ತೇವೆ. ಭಗವಾನ್ ಶ್ರೀಕೃಷ್ಣನಲ್ಲಿ ಭಕ್ತಿಯನ್ನಿಡುವುದು ಎಂದರೆ ಮೇಲೆ ಹೇಳಿದ ಎಲ್ಲಾ ಲೌಕಿಕ ವ್ಯಾಮೋಹಗಳನ್ನು ನಿರಾಕರಿಸುವುದು. ಹರೇ ಕೃಷ್ಣ ಮಾತಾಜಿ. ಕಾಣ್ತಾ ಇಲ್ಲ, ಕೆಳಗೆ ಸ್ವಲ್ಪ ಮೇಲೆ ಮಾಡಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರಿಗೆ ಕೊಡೋಣ. ಓಕೆ. ಇದು ದೊಡ್ಡದಿರ್ಬೋದೇನು? ಎಸ್, ಸುಮತಿ ಭಟ್ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಅವನು ಎಲ್ಲಿಂದ ಮಾತಾಜಿ ತನ್ನ ಸಹಜ ಭಕ್ತಿಯನ್ನಿಡುವುದು ಅಂದರೆ ಭಗವಾನ್ ಕೃಷ್ಣನ ಭಗವಾನ್ ಕೃಷ್ಣನ ಅನುಗ್ರಹದಿಂದ ಪರೀಕ್ಷಿತ ಮಹಾರಾಜನಿಗೆ ಎಲ್ಲ ವಿಧವಾದ ಲೌಕಿಕ ಸೌಲಭ್ಯಗಳು ಹಾಗೂ ಅಜೇಯ ಸಾಮ್ರಾಜ್ಯವಿತ್ತು. ರಾಜನಾಗಿ ಅವನು ನೆಮ್ಮದಿಯಿಂದ ಸುಖಭೋಗಗಳನ್ನು ಅನುಭವಿಸಬಹುದಿತ್ತು. ಆದರೆ ಭಗವಂತನ ಅನುಗ್ರಹದಿಂದ ಎಲ್ಲ ಲೌಕಿಕ ವ್ಯಾಮೋಹಗಳ ಸಂಬಂಧವನ್ನು ತೊಡೆದುಕೊಳ್ಳಲು ಅವನು ಸಮರ್ಥನಾದ. ಇದು ಶುದ್ಧ ಭಕ್ತನ ರೀತಿ. ಪರೀಕ್ಷಿತ ಮಹಾರಾಜ ಭಗವಂತನ ಮೇಲಿನ ತನ್ನ ಸಹಜ ಪ್ರೀತಿಯಿಂದ ಭಗವದ್ಭಕ್ತನಾಗಿ ಸದಾ ತನ್ನ ರಾಜ್ಯಭಾರವನ್ನು ಭಗವಂತನ ಪರವಾಗಿ ನಿರ್ವಹಿಸುತ್ತಿದ್ದ. ಜಗತ್ತಿನ ಒಬ್ಬ ಹೊಣೆಯರಿತ ರಾಜನಾಗಿ ತನ್ನ ಸಾಮ್ರಾಜ್ಯದಲ್ಲಿ ಕಲಿಯ ಪ್ರಭಾವ ಪ್ರವೇಶಿಸದಂತೆ ಸದಾ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದ. ಭಗವದ್ಭಕ್ತನು ತನ್ನ ಮನೆಯ ಸಕಲ ವಸ್ತುಗಳನ್ನು ಪರಿವಾರವನ್ನು ತನ್ನದೆಂದು ಭಾವಿಸುವುದಿಲ್ಲ. ಬದಲಿಗೆ ಸಮಸ್ತವನ್ನು ಭಗವಂತನ ಸೇವೆಗಾಗಿ ಅರ್ಪಿಸುತ್ತಾನೆ. ಇದರಿಂದ ಭಕ್ತರ ಆಶ್ರಯದಲ್ಲಿರುವ ಸಮಸ್ತ ಜೀವಿಗಳು ಈ ಭಕ್ತ ದಣಿಯ ನಿರ್ವಹಣೆಯಲ್ಲಿ ಭಗವತ್ ಸಾಕ್ಷಾತ್ಕಾರದ ಅವಕಾಶವನ್ನು ಪಡೆಯುತ್ತಾರೆ. ಮನೆಯ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. ವಿಜಯಶ್ರೀ ಮಾತಾಜಿ ಓದಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನೆಯ ಆಸ್ತಿ ಪಾಸ್ತಿಗಳ ಮೇಲಿನ ವ್ಯಾಮೋಹ ಮತ್ತು ಭಗವಾನ್ ಕೃಷ್ಣನ ಮೇಲಿನ ಪ್ರೀತಿ ಒಟ್ಟಿಗಿರಲು ಸಾಧ್ಯವಿಲ್ಲ. ಒಂದು ವ್ಯಾಮೋಹ ಕತ್ತಲ ದಾರಿ, ಇನ್ನೊಂದು ಬೆಳಕಿನ ದಾರಿ. ಬೆಳಕಿರುವ ಕಡೆ ಕತ್ತಲಿರುವುದಿಲ್ಲ, ಕತ್ತಲಿರುವ ಕಡೆ ಬೆಳಕಿಲ್ಲ. ಆದರೆ ಶ್ರೇಷ್ಠ ಭಕ್ತ ಭಗವತ್ ಸೇವೆಯ ಪ್ರವೃತ್ತಿಯಿಂದ ಪ್ರತಿಯೊಂದನ್ನೂ ಬೆಳಕಿನ ದಾರಿಗೆ ತಿರುಗಿಸಿಕೊಳ್ಳಬಲ್ಲ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಪಾಂಡವರು. ಯುಧಿಷ್ಠಿರ ಮಹಾರಾಜ ಮತ್ತು ಅವನಂತಹ ಗೃಹಸ್ಥರು ಲೌಕಿಕವೆಂದು ಹೇಳಲಾಗುವ ವಸ್ತುಗಳನ್ನು ಭಗವಂತನ ಸೇವೆಗೆ ಮುಡಿಪಾಗಿಡುವ ಮೂಲಕ ಪ್ರತಿಯೊಂದನ್ನೂ ಬೆಳಕಿನ ದಾರಿಗೆ ತಿರುಗಿಸಬಲ್ಲರು. ಆದರೆ ಪ್ರತಿಯೊಂದನ್ನೂ ಭಗವಂತನ ಸೇವೆಗೆ ತಿರುಗಿಸಲು ಶಿಕ್ಷಣ ಹೊಂದಿಲ್ಲದವನು ಅಥವಾ ಅಸಮರ್ಥನು ನಿರ್ಬಂಧ ಕೃಷ್ಣ ಸಂಬಂಧೆ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಲು ಮತ್ತು ಕೀರ್ತಿಸಲು ಅರ್ಹತೆಯನ್ನು ಗಳಿಸುವ ಮೊದಲು ಎಲ್ಲ ಲೌಕಿಕ ಸಂಬಂಧಗಳನ್ನು ತ್ಯಜಿಸಬೇಕು. ಇದನ್ನೇ ಬೇರೆಯ ಮಾತುಗಳಲ್ಲಿ ಹೇಳಬೇಕೆಂದರೆ, ಕನಿಷ್ಠ ಒಂದು ದಿನವಾದರೂ ಪರೀಕ್ಷಿತ ಮಹಾರಾಜನಂತೆ ಶುಕಮುನಿಗಳಂತಹ ಯೋಗ್ಯ ವ್ಯಕ್ತಿಗಳಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಆಗ ಲೌಕಿಕ ವಸ್ತುಗಳ ಮೇಲಿರುವ ಎಲ್ಲ ವ್ಯಾಮೋಹಗಳು ನಾಶವಾಗುತ್ತವೆ. ಪರೀಕ್ಷಿತ ಮಹಾರಾಜನನ್ನು ಕೇವಲ ಅನುಕರಿಸಿ ವೃತ್ತಿಶೀಲ ಪ್ರವಚನಕಾರರಿಂದ 700 ವರ್ಷ ಭಾಗವತ ಶ್ರವಣ ಮಾಡಿದರೂ ಅದರಿಂದ ಫಲವಿಲ್ಲ. ಕುಟುಂಬದ ಖರ್ಚನ್ನು ಭರಿಸಲು ಶ್ರೀಮದ್ ಭಾಗವತವನ್ನು ಉಪಯೋಗಿಸಿಕೊಳ್ಳುವುದು ಭಗವಂತನ ಪಾದಗಳಲ್ಲಿ ಎಸಗುವ ತೀವ್ರ ಮಟ್ಟದ ಅಪರಾಧವಾಗುವುದು. ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ಇಲ್ಲಿ ಮತ್ತೆ ಪರೀಕ್ಷಿತ್ ಮಹಾರಾಜರ ಸ್ಥಿತಿ, ದಿವ್ಯ ಸ್ಥಿತಿ. ಸೊ ಅವರು ಒಂದು ಕ್ಷಣದಲ್ಲೆಲ್ಲ ಬಿಟ್ಬಿಟ್ರು. ಒಂದು ಕ್ಷಣ ನೋಟಿಸ್ ಅಷ್ಟೇ. ಭಗವಾನ್ ಕೃಷ್ಣನ ಬಗೆಗಿನ ಎದೆ ತುಂಬಿದ ಆಕರ್ಷಣೆಯ ಪರಿಣಾಮವಾಗಿ ಪರೀಕ್ಷಿತ್ ಮಹಾರಾಜನಿಗೆ ತನ್ನ ದೇಹ, ಮಡದಿ, ಮಕ್ಕಳು, ಅರಮನೆ, ಗಜಾಶ್ವಗಳೇ ಮೊದಲಾದ ಪಶುಗಳು, ಕೋಶಾಗಾರ, ಬಂಧು ಮಿತ್ರರು ಮತ್ತು ಶಾಂತಿಯಿಂದ ಕೂಡಿದ್ದ ರಾಜ್ಯ. ಯಾರು ವೈರಿಗಳೇ ಇಲ್ಲ ಅವರಿಗೆ, ಅಜಾತ ಶತ್ರು. ಇವುಗಳ ಬಗೆಗೆ ಆಳವಾಗಿ ಬೇರೂರಿದ ವ್ಯಾಮೋಹವನ್ನು ಕಿತ್ತೆಸೆಲಿಸಲು ಸಾಧ್ಯ ಆಯಿತು.
ಸೊ ಇದು ನಾವು ಅಂದ್ರೆ ಒಂದ್ಸಲ ನಾವು ಬಿಡ್ಬೋದು ಏನಾದ್ರು, ಆದ್ರೆ ವ್ಯಥೆ ಪಡ್ತಾ ಇರ್ತೀವಿ, ಅಯ್ಯೋ ಬಿಟ್ಟಿದ್ದು, ಅಯ್ಯೋ ಹೋಯ್ತಲ್ಲ. ಶೋಚತಿ ಕಾಂಕ್ಷತಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ, ಸಮಾ ಸರ್ವೇಷು ಭೂತೇಶು ಮದ್ಭಕ್ತಿಂ ಲಭತೆ ಪರ. ಸೊ ಈ ಬ್ರಹ್ಮಭೂತ ಸ್ಥಿತಿ, ಈ ಆತ್ಮಸ್ಥಿತಿಯಲ್ಲಿ ಇರೋವರೆಗೆ ಇದು ಸಾಧ್ಯ ಆಗುತ್ತೆ. ನಾವು ದೇಹದ ಸ್ಥಿತಿಯಲ್ಲಿರುವಾಗವರೆಗೂ ನಮ್ಗೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಬಿಟ್ಬಿಟ್ರೆ ನಾವು ಅದೇ ಮನಸ್ಸಲ್ಲಿ ನಮ್ಗೆ ರೊಟೇಟ್ ಆಗ್ತಾ ಇರುತ್ತೆ, ಅದೇ ಚಿಂತನೆ, ಅಯ್ಯೋ ಈ ತರ ಇಷ್ಟು ಒಳ್ಳೆ ಸ್ಥಾನ ಇತ್ತಲ್ಲ, ಒಳ್ಳೆ ಸ್ಥಿತಿ ಇತ್ತಲ್ಲ, ಈಗ ಹೋಯ್ತಲ್ಲ, ಅದೇ ನಾವು ಹೋಗ್ತಾ ಇರ್ತೀವಿ. ಇಲ್ಲಾಂದ್ರೆ ಅದು ಬೇಕು, ಅದು ಬಂದ್ರೆ ನಮ್ಗೆ ಸರಿ ಹೋಗುತ್ತೆ ಅಂತ ನಾವು ಅದನ್ನ ಅಪೇಕ್ಷೆ ಪಡ್ತೇವೆ. ಆದ್ರೆ ಇಲ್ಲಿ ಮುಕ್ತ ವ್ಯಕ್ತಿಗಳ ಲಕ್ಷಣ ಪರೀಕ್ಷಿತ್ ಮಹಾರಾಜರಿಗೆ ಅವರು ಒಂದು ಕ್ಷಣದಲ್ಲಿ ಅವರೆಲ್ಲ ಬಿಟ್ಬಿಟ್ಟು ಅವರು, ಯಾಕಂದ್ರೆ ಅವ್ರಿಗೆ ಕೃಷ್ಣನ ಬಗ್ಗೆ ಅಷ್ಟು ಆಕರ್ಷಣೆ ಇದೆ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ನೀವು ನೋಡಿದ್ರೆ ಇವರು ಭರತ ಮಹಾರಾಜರು ಅವರು ಋಷಭದೇವ ಅವರ ಮಗ. ಋಷಭದೇವ ಅಂದ್ರೆ ಸಾಕ್ಷಾತ್ ವಿಷ್ಣು, ಕೃಷ್ಣನ ಅವತಾರ. ಅವ್ರ ಮಗನಾಗಿ ಅವರು ಆಳ್ವಿಕೆ ಮಾಡಿದ್ದು. ಅವರಲ್ಲೂ ಆ ಸಮಯದ ಅವ್ರಿಗೇನು ಯಾರು ಶಾಪ ಕೂಡ ಕೊಡ್ಲಿಲ್ಲ. ಭರತ ಮಹಾರಾಜನಿಗೆ ಅವರೇ ಸ್ವತಃ ಎಷ್ಟು ಕೃಷ್ಣನ ಆಕರ್ಷಣೆ, ಇಲ್ಲಿ ಹೇಳ್ತಾ ಇರೋದ್ರೆ ಎದೆ ತುಂಬಿದ ಆಕರ್ಷಣೆ ಕೃಷ್ಣನ ಮೇಲೆ ಇತ್ತು ಅಂದ್ರೆ ಹೇಳ್ತಾರೆ, ಅವರು ಇದೆಲ್ಲವನ್ನು ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಅವ್ರಿಗೇನು ಶಾಪನೂ ಕೊಡ್ಲಿಲ್ಲ. ಅವ್ರಿಗೆ ಅವರ ವಯಸ್ಸು ಕೂಡ ಇನ್ನ ಒಂದು ಚಿಕ್ಕ ವಯಸ್ಸೇ, ಆದರೆ ಅವರು ಎಷ್ಟು ಒಂದು ಆಧ್ಯಾತ್ಮಿಕವಾಗಿ ಕೃಷ್ಣನ ಮೇಲೆ ಮನಸ್ಸಿತ್ತು ಅಂದ್ರೆ ಅವರು ಸಾಕು, ಇದು ಬೇಡ ನನಗೆ, ನಾನು ಕೃಷ್ಣನ ಭಕ್ತಿನೇ ಮಾಡೋಣ ಅಂತ ಅವ್ರು ಬಿಟ್ಟು ಹೋದ್ರು. ಎಷ್ಟು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರ ಬಗ್ಗೆ ಹೇಳ್ತಾರೆ, ಭರತ ಮಹಾರಾಜರ ಬಗ್ಗೆ ಮಲವತ್ ಅಂತ ಹೇಳ್ತಾರೆ. ಮಲವತ್ ಅಂದ್ರೆ ನಾವೀಗ ಮಲಮೂತ್ರ ವಿಸರ್ಜನೆ ಮಾಡಿದಾಗ ನಾವು ಅದ್ರ ಬಗ್ಗೆ ಏನು ಚಿಂತನೆ ಮಾಡ್ತೀವ, ಅಯ್ಯೋ ನನ್ನ ದೇಹದ ಭಾಗ ಅದು ಅಂತ. ಇಲ್ಲ, ಅದು ಮಲ ಅಷ್ಟೇ, ಅದು ನಾವು ಅದಕ್ಕೆ ಲೆಕ್ಕ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಹೇಳ್ತಾರೆ ಭರತ ಮಹಾರಾಜರು ಸಹ ಅವರು ಯವ್ವನ ಸ್ಥಿತಿಯಲ್ಲೇ, ಒಂದು ತುಂಬಾ ವಯಸ್ಸಾದ ಸ್ಥಿತಿ ಏನಂತಲ್ಲ, ಈ ತರನೇ ಎಲ್ಲ ಅವ್ರ ಬಗ್ಗೆನೂ ಹೇಳೋದು. ಅವರ ಮಡದಿ, ಅವ್ರ ಮಕ್ಕಳು, ಅರಮನೆ, ಗಜಾಶ್ವಗಳು, ಕೋಶಾಗಾರ, ಬಂಧು ಮಿತ್ರರೆಲ್ಲವೂ ಕೂಡ ಅವ್ರು ಬಿಟ್ಟು ಹೋಗ್ತಾರೆ, ಮಲವಾಗಿ ನೋಡ್ತಾ ಹೋಗ್ತಾರೆ. ಆದ್ರೂ ನಾವು ಮತ್ತೆ ಅವರ ಇದು ಕೇಳ್ತೇವೆ, ಅವರೊಂದು ಜಿಂಕೆ ಆಕರ್ಷಣೆಯಿಂದ ಒಂದು ತಾತ್ಕಾಲಿಕವಾಗಿ ಅವರು ಇದಾಗ್ತಾರೆ ಅಂತ ಕೇಳ್ತೇವೆ. ಇಲ್ಲಾಂದ್ರೆ ಅವರು ಅವರು ಕೂಡ ಶುದ್ಧ ಭಕ್ತರು, ಭಾವಸ್ಥಿತಿಯಲ್ಲಿದ್ದ ಭಕ್ತರು. ಈ ಪರೀಕ್ಷಿತ್ ಮಹಾರಾಜರ ಬಗ್ಗೆ ಇನ್ನು ಇದೇ ಹೇಳ್ತಾ ಇರೋದು. ಅವರು ಯಾಕೆ ಅದು ಸಾಧ್ಯ ಆಯ್ತು ಅಂದ್ರೆ ಅವ್ರಿಗೆ ಕೃಷ್ಣನ ಮೇಲೆ ತೀವ್ರವಾದ ಆಕರ್ಷಣೆ ಇದೆ, ತೀವ್ರವಾಗಿ ತುಂಬಾ ಆತ್ಮೀಯವಾದ ಇದು ಇದೆ. ಆದ್ದರಿಂದ ಅವರು ಅದನ್ನ ಒಂದು ಕ್ಷಣಕ್ಕೆ ಅವರು ಅದನ್ನ ಬಿಟ್ಬಿಟ್ರು, ಭೌತಿಕವಾದದ್ದು. ಆಮೇಲೆ ಪ್ರಭುಪಾದರು ಹೇಳ್ತಾ ಇರೋದು, ಶುದ್ಧ ಭಕ್ತರು ಅವರು ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ಇದ್ದಾಗ ಎಲ್ಲವನ್ನು ಕೃಷ್ಣನ ಸೇವೆ ಉಪಯೋಗಿಸ್ತಾರೆ. ಇವಾಗ ಯುಧಿಷ್ಠಿರ ಮಹಾರಾಜರು, ಈಗ ಇಲ್ಲಿ ಪರೀಕ್ಷಿತ್ ಮಹಾರಾಜರು, ಇವರು ಸಂಪೂರ್ಣ ಸಾಮ್ರಾಜ್ಯವನ್ನೇ ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರು. ಎಲ್ಲ ಪ್ರಜೆಗಳನ್ನ ಕೃಷ್ಣ ಭಕ್ತರಾಗಿ ಅವರು ಬದಲು ಮಾಡಿದ್ರು. ಸೊ ಆ ರೀತಿಯಲ್ಲಿ ಆ ರೀತಿ ಒಂದು ವಾತಾವರಣ ಕೊಟ್ಟರು ಪ್ರತಿಯೊಬ್ಬರು ಭಕ್ತಿಯನ್ನು ಆಚರಿಸ್ಲಿಕ್ಕೆ. ಸೊ ಹೀಗೆ ಅವರು ಏನು ಅವ್ರ ಹತ್ರ ಇದ್ರು ಕೂಡ ಕೃಷ್ಣ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಸೊ ಇದು ಅವರ ಒಂದು ಇದು ಅವ್ರಿಗೇನು ಇದಾಗೋದಿಲ್ಲ. ನಮಗೆ ಅಂದ್ರೆ ಸಾಧ್ಯ ಇಲ್ಲ. ನಮಗೆ ತುಂಬಾ ಒಂದು ಇದು ಬಂದ್ರೆ ಹೇಳೋದು, ಭೌತಿಕ ಸೌಲಭ್ಯಗಳು ಬಂದ್ರೆ ನಾವು ಕೃಷ್ಣನ ಮರ್ತು ಬಿಡ್ಬೋದು, ನಾವು ಆರಾಮಾಗಿದ್ ಬಿಡ್ತೇವೆ. ಆದ್ರೆ ಈಗಲ್ಲ, ಪರೀಕ್ಷಿತ್ ಮಹಾರಾಜರಾಗ್ಬೋದು, ಶುದ್ಧ ಭಕ್ತರಾಗ್ಬೋದು, ಅವರು ಎಷ್ಟೊಂದು ಭೌತಿಕ ಸಂಪತ್ತಿದ್ರು ಕೂಡ ಅದರಲ್ಲೂ ಕೂಡ ಅವ್ರು ಕೃಷ್ಣನ ಭಕ್ತಿಯನ್ನು ಸತತವಾಗಿ ತೀವ್ರವಾಗಿ ಮಾಡ್ತಾರೆ. ಅವರು ಒಂದು ಸೆಕೆಂಡ್ ಒಂದಿದು ಕೂಡ ಮನಸ್ಸು ಅಲ್ಲಿಂದ ಹೋಗೋದಿಲ್ಲ. ಹಾಗಾಗಿ ಅವರು ಆ ಸಮಯ ಬಂದಾಗ ಆ ರೀತಿ ಸರಿಯಾದ ನಿರ್ಧಾರ ತಗೊಳ್ತಾರೆ, ಆ ತರ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ತಾರೆ. ಸೊ ಪ್ರಭುಪಾದರು ಇನ್ನೊಂದಿಲ್ಲಿ ನಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇರೋದು, ಹೇಗೆ ಇದು ಮಾಯೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಮಾಯೆ ಹೇಗೆ ಶುರು ಆಗುತ್ತೆ ಅಂದ್ರೆ, ಮೊದಲಿಗೆ ಪುಂಸಾ ಸ್ತ್ರೀಯ ಮಿಥುನಿ ಭಾವ ಮೇತತ್, ಒಬ್ಬ ಗಂಡು ಒಬ್ಬ ಹೆಣ್ಣು. ಸೊ ಭೌತಿಕ ಜಗತ್ತು ಅಂದ್ರೆ ನಾವು ಐದರ್ ಹೆಣ್ಣಿನ ದೇಹದಲ್ಲೋ ಇಲ್ಲ ಗಂಡಿನ ದೇಹದಲ್ಲೋ, ಈ ಹೆಣ್ಣು ವಸ್ತ್ರ ಇಲ್ಲ ಗಂಡಿನ ವಸ್ತ್ರ, ಈ ರೀತಿ ನಾವು ಇದ್ದೇವೆ, ನಾವು ಬಂಧಿತರಾಗಿದ್ದೇವೆ. ಸೊ ಈ ಒಂದು ಆಕರ್ಷಣೆಯಿಂದ ಮೊದಲು ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಪುಂಸಾ ಸ್ತ್ರೀಯ ಮಿಥುನಿ ಭಾವ ಮೇತತ್ ತಯೋರ್ಮಿತೋ ಹೃದಯ ಗ್ರಂಥಿ ಮಾಹು. ಸೊ ಮತ್ತೆ ನಾವು ಅದು ಮದುವೆನೋ, ಇಲ್ಲಾಂದ್ರೆ ಈಗ ಇವತ್ತಿನ ಪ್ರಪಂಚದಲ್ಲಿ ಆಧುನಿಕ ಜಗತ್ತಿನ ಅದು ಕೂಡ ಇಲ್ಲ, ಲಿವ್ ಇನ್ ಏನೇನೋ ಮಾಡ್ಕೊಂಡಿದ್ದಾರೆ. ಎನಿವೆ, ಹೇಗೋ ಆಕರ್ಷಣೆ ಬೆಳೆಯುತ್ತೆ. ನಂತರ ತಯೋರ್ ಮಿಥೋ ಹೃದಯ ಗ್ರಂಥಿ ಮಾಹುರ್ ಅಥ ಗೃಹ ಕ್ಷೇತ್ರ ಸೂತಾಪ್ತ ವಿತ್ತಯರ್. ಮತ್ತೆ ಅದು ಒಂದು ಮನೆ ಬೇಕು. ಸೊ ಒಬ್ಬರೇ ಏಕಾಂತವಾಗಿದ್ದಾಗ ಎಲ್ಲಿ ಬೇಕಾದ್ರೂ ಇರ್ಬೋದು, ಆದ್ರೆ ಒಂದು ಗಂಡು ಹೆಣ್ಣು ಒಂದು ಇದಾದ್ಮೇಲೆ ಒಂದು ಫ್ಯಾಮಿಲಿ, ಒಂದು ಮನೆ ಬೇಕು, ಗೃಹ. ಮತ್ತೆ ಆ ಗೃಹವನ್ನು ಮತ್ತೆ ನಮ್ಮ ಎಲ್ಲ ಇದನ್ನಕ್ಕೆ ಬೇಕಾಗಿರೋ ಒಂದು ಹಣ ಬೇಕು ನಮ್ಗೆ. ಅಥವಾ ಗೃಹ ಕ್ಷೇತ್ರ ಅಂದ್ರೆ ಒಂದು ಜಾಬ್ ಬೇಕು ನಮ್ಗೆ, ಕೆಲಸ ಬೇಕೇನಾದ್ರು. ಗೃಹ ಕ್ಷೇತ್ರ ಸೂತ, ಮಕ್ಕಳು ಬೇಕು. ಮಕ್ಕಳಿಲ್ಲ ಅಂದ್ರೆ ಮನೆ ಒಂದು ಪುತ್ರಹೀನಂ ಗೃಹಂ ಶೂನ್ಯಂ, ಆ ತರ ಹೇಳೋದು. ಸೊ ಮಕ್ಕಳು ಬೇಕು. ಅಥವಾ ಗೃಹ ಕ್ಷೇತ್ರ ಸೂತ ಆಪ್ತ, ಅಷ್ಟೇ ಇಲ್ಲದೆ ಸಾಲದು,
ನಮಗೆ ನೆಂಟರು ಬರ್ಬೇಕು, ಬಂದವರು ಹೇಳ್ಬೇಕು, ಓ ನಿಮ್ಮ ಹೆಂಡತಿ ಇಷ್ಟು ಇದಾಗಿದ್ದಾರೆ, ಒಳ್ಳೆ ಇವರು ಅಂತ, ಇಲ್ಲ ನಿಮ್ಮ ಮಕ್ಕಳು ಇಷ್ಟು ಇದು ಅಂತ ನಮಗೆ ಅವರು ಕೊಂಡಾಡ್ಬೇಕು ನಮ್ಗೆ. ಸೊ ನಮ್ಗೆ ಅತ ಗೃಹ ಕ್ಷೇತ್ರ ಸೂತ ಆಪ್ತ ವಿತ್ತೈ ಇದನ್ನೆಲ್ಲನೂ ನಡೆಸಲಿಕ್ಕೆ ವಿತ್ತ ಹಣ ಬೇಕು. ಜನಸ್ಯ ಮೋಹೋಯಂ ಅಹಂ ಮಮೇತಿ, ಇದು ಈ ಮೋಹದಲ್ಲಿ ಪ್ರತಿಯೊಬ್ಬರು ಈ ಜಗತ್ತಿನಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಬದ್ಧ ಜೀವನದಲ್ಲಿ ಇರೋದು. ಆದ್ರೆ ಶುದ್ಧ ಭಕ್ತರಿಗೆ ಆ ಬದ್ಧ ಜೀವನ ಕೂಡ ಅವ್ರಿಗೆ ಬಂಧನ ಅಲ್ಲ. ಅವ್ರಿಗೆ ಪ್ರತಿಯೊಂದು ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡೋದ್ರಿಂದ ಅವ್ರಿಗೆ ಇಲ್ಲ ಅಂತ ಪರೀಕ್ಷಿತ್ ಮಹಾರಾಜರ ಒಂದು ಜೀವನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮಗೆ ಇನ್ನೊಂದು ತಿಳಿಸ್ಕೊಡ್ತಾರೆ ಶ್ರೀಲ ಪ್ರಭುಪಾದರು, ನಾವು ಈ ಭಾಗವತವನ್ನು ಕೇಳೋದ್ರ ಮೂಲಕ ಈ ಒಂದು ಸ್ಥಿತಿಯನ್ನು ನಾವು ಪಡೆಯಬಹುದು. ನಾವು ಈ ರೀತಿಯ ಪರೀಕ್ಷಿತ್ ಮಹಾರಾಜ ಸ್ಥಿತಿಯಲ್ಲಿ ಇಲ್ಲ. ನಾವು ಎಲ್ಲ ಒಂದು ಸುಖ ಸಂಪತ್ತಲ್ಲಿದ್ರು ಕೂಡ ನಾವು ಸಂಪೂರ್ಣ ಕೃಷ್ಣನಿಗೆ ಅರ್ಪಣೆ ಮಾಡಿ ಕೃಷ್ಣನ ಮೇಲೆ ಸಮಾಧಿಯಲ್ಲಿರುವ ಸ್ಥಿತಿಯಲ್ಲಿ ಇಲ್ಲ ನಾವು. ಆದರೆ ನಾವು ಈ ಭಾಗವತವನ್ನು ಒಂದು ಸರಿಯಾದ ಮಾಧ್ಯಮದಿಂದ ಕೇಳೋ ರೀತಿಯಲ್ಲಿ ನಾವು ಆ ಒಂದು ಭಕ್ತಿಯ ಒಂದು ತೀವ್ರತೆಯನ್ನು ನಾವು ಪಡೆಯಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಲು ಮತ್ತು ಕೀರ್ತಿಸಲು ಅರ್ಹತೆಯನ್ನು ಗಳಿಸುವ ಮೊದಲು ಎಲ್ಲ ಲೌಕಿಕ ಸಂಬಂಧಗಳನ್ನು ತ್ಯಜಿಸಬೇಕು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಕನಿಷ್ಠ ಒಂದು ದಿನವಾದರೂ ಪರೀಕ್ಷಿತ ಮಹಾರಾಜನಂತೆ ಶುಕಮುನಿಗಳಂತಹ ಯೋಗ್ಯ ವ್ಯಕ್ತಿಗಳಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಅಮೆರಿಕೆಗೆ ಹೋಗೋ ಮುಂಚೆ ಭಾರತದಲ್ಲೇ ಇದು ಪ್ರಚಾರ ಮಾಡ್ತಾ ಇದ್ರು. ವೃಂದಾವನದಲ್ಲಿ ತುಂಬಾ ವರ್ಷಗಳಿದ್ರು. ಸೊ ಶ್ರೀಲ ಪ್ರಭುಪಾದ ನೋಡ್ತಾ ಇದ್ರು, ತುಂಬಾ ಜನ ಈ ಭಾಗವತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಇದು ಭಾಗವತ ಸಪ್ತಾಹಗಳು ಮಾಡ್ತಾ ಇದ್ದಾರೆ. ಆದರೆ ಜನರ ವ್ಯಕ್ತಿತ್ವದಲ್ಲಿ ಯಾರು ಭಾಗವತ ಪ್ರಚಾರಕರಿರ್ಬೋದು, ಮತ್ತೆ ಪ್ರಚಾರಕರು ಕೇಳ್ತಾ ಇರೋ ಸಭೆ ಇದು ಯಾರು ಅವರಲ್ಲೂ ಕೂಡ ವ್ಯಕ್ತಿತ್ವ ಏನು ಬದಲಾವಣೆ ಬರ್ತಾ ಇಲ್ಲ, ಹೃದಯದ ಒಂದು ಬದಲಾವಣೆ ಬರ್ತಾ ಇಲ್ಲ. ಸೊ ಅವರು ಶ್ರೀಲ ಪ್ರಭುಪಾದ ನೋಡಿದ್ರು. ಹಾಗೆ ಪ್ರಭುಪಾದ ಹೇಳ್ತಾ ಇರೋದು, ಆಗ ಲೌಕಿಕ ವಸ್ತುಗಳ ಮೇಲಿರುವ ಎಲ್ಲ ವ್ಯಾಮೋಹಗಳು ನಾಶವಾಗುತ್ತವೆ. ಪರೀಕ್ಷಿತ ಮಹಾರಾಜನ್ನು ಕೇವಲ ಅನುಕರಿಸಿ ವೃತ್ತಿಶೀಲ ಪ್ರವಚನಕಾರರಿಂದ 700 ವರ್ಷ ಭಾಗವತ ಶ್ರವಣ ಮಾಡಿದರು, ಅದರಿಂದ ಫಲವಿಲ್ಲ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ 7 ದಿವಸ ಅವರು ಶುಕಮುನಿಗಳು ಹೇಳಿದ್ದು. ಸೊ ಹಾಗೆ ಈಗ ಅದೊಂದು ಕಸ್ಟಮ್, ಒಂದು ಪದ್ಧತಿ ಆಗ್ಬಿಟ್ಟಿದೆ. ಬಹಳ ಕಡೆ ಹೇಳ್ತಾರೆ ಈ ನಾವು ಭಾಗವತ ಸಪ್ತಾಹ ಅಂತ. ಸೊ ಭಾಗವತ ಸಪ್ತಾಹ ಯಾರಿಗೆ ನಡೆದದ್ದು? ಪರೀಕ್ಷಿತ ಮಹಾರಾಜರಿಗೆ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಇದ್ದದ್ದು 7 ದಿವಸ ಸಮಯ. ಅದು 7 ದಿವಸ ಹೇಗೆ ಅವರು ಮಾಡಿಸೋದು ಕೇಳಿದ್ರು, ಸತತವಾಗಿ ಒಂದು ಹನಿ ನೀರು ಕುಡಿದೆ, ಆಹಾರವನ್ನು ಸ್ವೀಕರಿಸಿದೆ, ನಿದ್ದೆ ಮಾಡದೆ ಸತತವಾಗಿ ಕೇಳಿದ್ರು. ಅವ್ರು ಭಾಗವತ ಸಪ್ತಾಹ ಅಂದ್ರೆ 7 ದಿವಸದಲ್ಲಿ ಶುಕಮುನಿಗಳಿಂದ ಅಷ್ಟು ತೀವ್ರವಾಗಿ ಕೇಳಿದ್ರು. ಅವ್ರು ಹೇಳ್ತಾರೆ, ಕೃಷ್ಣನ ವಿಷಯ ಕೇಳೋದು ಎಷ್ಟು ಆನಂದಮಯವಾದದ್ದು ಅಂದ್ರೆ, ನನಗೆ ಹಸಿವು ಇಲ್ಲ, ನನಗೆ ಬಾಯಾರಿಕೆ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಇದು ಎಲ್ಲರಿಗೂ ಬರುತ್ತೆ, ಬಾಯಾರಿಕೆ ಹಸಿವು. ಆದರೆ ನಿಮ್ಮಂತ ಶುಕಮುನಿ ಅಂತಹ ಒಂದು ಶುದ್ಧ ಭಕ್ತರನ್ನು ಕೇಳೋದು ಇದು ಎಷ್ಟು ಆಹ್ಲಾದಕರವಾದದ್ದು, ಎಷ್ಟು ಆನಂದಕರವಾದದ್ದು ಅಂದ್ರೆ ನಮಗೆ ಆಯಾಸ ಆಗೋದಿಲ್ಲ, ಹಸಿವು ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ ಅಂತ ಪರೀಕ್ಷಿತ್ ಮಹಾರಾಜರು ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಇದು ಸತತವಾಗಿ ಹೇಳಿ. ಸೊ ಹಾಗೆ ಅವ್ರಿಗೆ 7 ದಿವಸ ಸಮಯ ಭಾಗವತ ಹೇಳಿತ್ತು. ಆದ್ರೆ ನಮಗೇನ್ ಹೇಳಿದ್ದಾರೆ? ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ಭವತಿ ನೈಷ್ಟಿಕಿ. ನಾವು ಪ್ರತಿನಿತ್ಯ ಭಾಗವತದ ಶ್ರವಣ ಮಾಡಬೇಕು, ಪ್ರತಿನಿತ್ಯ ಭಾಗವತ ವ್ಯಕ್ತಿಗಳ ಸೇವೆ ಮಾಡಬೇಕು. ಇದು ನಮಗೆ ಉಪದೇಶ ಕೊಡ್ತಾರೆ. ಸೊ ಹಾಗೆ ಆಚಾರ್ಯರಲ್ಲಿ ಮತ್ತೆ ಗುರುತಿಸ್ತಾ ಇರೋದು, ಈ ರೀತಿಯ ಒಂದು ಪರಿವರ್ತನೆ ಆಗ್ಬೇಕು. ಈ ರೀತಿಯ ನಂತರ ನಮ್ಗೆ ಭಗವಂತನ ಮೇಲೆ ಇರುವ ಒಂದು ಆತ್ಮೀಯ ಸಂಬಂಧ, ಗಾಢ ಸಂಬಂಧ ಬರಬೇಕು ಅಂದ್ರೆ ನಾವು ಈ ರೀತಿ ವೃತ್ತಿಶೀಲ ಪ್ರವಚನಕಾರರಿಂದ ಕೇಳಬಾರ್ದು. ವೃತ್ತಿಶೀಲ ಅಂದ್ರೆ ಅವ್ರದ್ದು ಫೀಸ್ ಇರುತ್ತೆ, ನೀವು ಕೇಳ್ತಾ ಇದ್ದೀರಾ, ಇಷ್ಟು ಕೊಡ್ಬೇಕು, ಇಷ್ಟು ಇದು. ಇವಾಗೆಲ್ಲ ನಾವು ಪೂಜೆಗೆ ಮಾಡಿಸ್ತೀವಿ, ಎಷ್ಟೋ ಒಂದು ಕರಿತೀವಿ, ಇದು ನಮ್ಗೆಲ್ಲರಿಗೂ ಗೊತ್ತು. ನಿಮ್ಗೆ ಈ ದೋಷ ಆಗಿದೆ, ಆ ದೋಷ ಆಗಿದೆ ಅಂತ ಅವ್ರು ಹೇಳ್ತಾರೆ, ಅವರು ಪುರೋಹಿತರು, ಇಷ್ಟು ಫೀಸ್ ಅದಕ್ಕೆ ಅಂತ. ಸೊ ಅದೇ ರೀತಿಯಲ್ಲಿ ಭಾಗವತ ಕೂಡ ಪ್ರವಚನಕ್ಕೆ ಇಷ್ಟು ಭಾಗವತ ಸಪ್ತಾಹಕ್ಕೆ ಇಷ್ಟು ಫೀಸ್ ಅಂತ ಇರೋದಿದೆ. ಸೊ ಪ್ರಭುಪಾದ ಹೇಳ್ತಾರೆ, ಈ ರೀತಿಯಲ್ಲಿ ಅವರಿಂದ ಕೇಳೋ ಅಗತ್ಯ ಇಲ್ಲ. ಅದರಿಂದ ನಮಗೆ 700 ವರ್ಷಗಳ ಕಾಲ ಕೇಳಿದ್ರು ಲಾಭ ಇಲ್ಲ ಅಂತಾನೆ ಇಲ್ಲಿ ಹೇಳ್ತಾರೆ. ಕುಟುಂಬದ ಖರ್ಚನ್ನು ಧರಿಸಲು ಶ್ರೀಮದ್ ಭಾಗವತವನ್ನು ಉಪಯೋಗಿಸಿಕೊಳ್ಳುವುದು ಭಗವಂತನ ಪಾದಗಳಲ್ಲಿ ಸಿಗುವ ತೀವ್ರ ಮಟ್ಟದ ನಾಮಾಪರಾಧವಾಗುವುದು. ಸರ್ವ ಶುಭಕ್ರಿಯ ಸಾಮ್ಯಮಪಿ ಪ್ರಮಾದ. ಸೊ ಶ್ರೀಲ ಪ್ರಭುಪಾದರ ಹಾಗಾಗಿ ನಮಗೆ ಈ ರೀತಿಯ ಒಂದು ಭಾಗವತವನ್ನು ಅವರೇ ಬರೆದಿದ್ದಾರೆ. ಸೊ ಶುದ್ಧ ಭಕ್ತರು, ಸೊ ಅವರಿಂದ ನಾವು ಕೇಳೋದು ಮೂಲಕ ಮತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದ ಮೂಲಕ ನಾವು ಜೀವನದ ಪರಿಪೂರ್ಣತೆಯನ್ನು ಮತ್ತೆ ಭಕ್ತಿಯಲ್ಲಿ ನಾವು ತುಂಬಾ ಒಂದು ಸ್ಟ್ರಾಂಗ್ ಆಗಿ ನಾವು ನಿಲ್ಲಬಹುದು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. 11